ಸಾವಿರ ಕಣ್ಣಳೆ ಬೋಡು பொருளுதத்த ಮೇರಿ ಭಾಗ್ಯದ ಬೂಡು ಬೀರರೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಓಂ ಶ್ರೀ ಮಂಜುನಾಥಾಯ ನಮಃ. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಬಾಡದ ಹೂವಿನ ಮಾಲೆ ಬಾಗಿಸು
ನನ್ನ ಜೀವನ ನಿನ್ನಲ್ಲಿ ತನ್ಮಯ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನಿನ್ನ ದೇಹವೇ ನಿನ್ನಯ ಆಲಯ ಸೇವಾ ಭಾಗ್ಯವ ನೀಡಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಮ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ವಲಯಾಧ್ಯಕ್ಷರಾದ ಶ್ರೀಯುತ ಸತೀಶ್ ಸೋಮೇಶ್ವರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः ॐ शान्ति शान्ति शान्तिः ॐ शान्ति शान्ति शान्तिः ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಸುಟ್ಟು ಬಿಡುವೆವು ಕೀಳು ಕಾಮನೆಗಳೆಲ್ಲವನು ಒಟ್ಟಾಗಿ ಸೇರಿ ಹೊಸ ಹುಟ್ಟು ಪಡೆಯುವೆವು ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಕಷ್ಟ ತಪವು ನಮ್ಮ ಉಸಿರಾಗಲಿ ಪರಪೂರ್ಣತೆಯು ಕಷ್ಟವೆಷ್ಟೇ ಬರಲಿ ಕುಗ್ಗಿ ಕುಸಿಯುವುದಿಲ್ಲ ದೈವದಿಟ್ಟೆಯು ದಾರಿ ತೋರಲೆಂದು ಜ್ಞಾನವಾಹಿನಿ ಹರಿದು ಮಾನವತೆಯರಳಿ ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಸಿದ್ಧಿ ಸಾಧನೆ ತಪವು ನಮ್ಮ ಉಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಶುಭವಾಗಲಿ ಬಾಳು ಬೆಳಕಾಗಲಿ.
ನಮ್ಮ ಜ್ಞಾನ ವಿಕಾಸ ಕೇಂದ್ರವು 28/2017 ಜ್ಞಾನಜ್ಯೋತಿ ಜ್ಞಾನ ವಿಕಾಸ ಕೇಂದ್ರ ಎಂಬ ನಾಮಾಂಕಿತದಿಂದ ಉದ್ಘಾಟನೆಗೊಂಡಿದ್ದು, ಆ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದ ಕುಮಾರಿ ಚಂದ್ರಮೋಹಿನಿ ಹಾಗೂ ನಮ್ಮ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ರಾಜೇಶ್ ರವರು, ಜಿಲ್ಲಾ ಆರೋಗ್ಯ ಕೇಂದ್ರದ ಮೇಲ್ವಿಚಾರಕರಾದ ರಾಜಮ್ಮ, ಕೊರಗತನ್ಯ ಸೇವಾ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಹಾಗೂ ಪ್ರವೀಣ್, ಒಕ್ಕೂಟದ ಅಧ್ಯಕ್ಷರಾದ ಆನಂದ, ವಲಯದ ಮೇಲ್ವಿಚಾರಕರಾದ ಸುಮಲತಾ ಉಪಸ್ಥಿತರಿದ್ದರು. ನಮ್ಮ ಜ್ಞಾನ ವಿಕಾಸ ಕೇಂದ್ರದಲ್ಲಿ 5 ಸಂಘದಲ್ಲಿ 51 ಸದಸ್ಯರಿದ್ದು, ಪ್ರತಿ ತಿಂಗಳು ಜ್ಞಾನ ವಿಕಾಸ ಕೇಂದ್ರವನ್ನು ಕ್ರಿಯಾಶೀಲವಾಗಿ ನಡೆದುಕೊಂಡು ಬರುತ್ತಿದ್ದೇವೆ. ಆರೋಗ್ಯ, ನೈರ್ಮಲ್ಯ, ಕೌಟುಂಬಿಕ ಸಾಮರಸ್ಯ, ಪೌಷ್ಟಿಕ ಆಹಾರ, ಸರಕಾರಿ ಇಲಾಖೆ ಸೌಲಭ್ಯ ಹಾಗೂ ಸ್ವಉದ್ಯೋಗ, ಶಿಕ್ಷಣಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಪ್ರತಿ ತಿಂಗಳು ಒಬ್ಬೊಬ್ಬ ಸಂಪನ್ಮೂಲ ವ್ಯಕ್ತಿಗಳಿಂದ ಪಡೆಯುತ್ತಾ ಬಂದಿದ್ದೇವೆ. ಅಲ್ಲದೆ ಪ್ರಗತಿನಿಧಿ ಸಾಲವಾಗಿ ಸ್ವಉದ್ಯೋಗ, ವ್ಯಾಪಾರ, ಮನೆ ಕಟ್ಟಲು, ವಿದ್ಯಾಭ್ಯಾಸ, ಚಿನ್ನ ಖರೀದಿ, ಚಿನ್ನ ಬಿಡಿಸಲು, ವಾಹನ ಖರೀದಿ, ಜಾಗ ಖರೀದಿ, ಸಾಲ ಮರುಪಾವತಿ, ಗೃಹೋಪಯೋಗಿ ವಸ್ತು ಖರೀದಿ, ಮದುವೆ ಖರ್ಚು ಇನ್ನಿತರ ಉದ್ದೇಶಗಳಿಗಾಗಿ ಮೊತ್ತದ ಸಾಲವನ್ನು ಪಡೆದು ಅಭಿವೃದ್ಧಿಗೊಂಡಿರುತ್ತೇವೆ. ನಮ್ಮ ಕೇಂದ್ರದಲ್ಲಿ ರಮ್ಯಾ, ಶಾಂಭವಿ, ಸರೋಜಿನಿ ಈ ಮೂವರಿಗೆ ಮಾಶಾಸನವು ಪೂಜ್ಯರ ನಿಧಿಯಿಂದ ಲಭಿಸುತ್ತಿದೆ. ಜೀವನ ಮಧುರ 72 ಮಂದಿ ಮಾಡಿರುತ್ತಾರೆ. ನಿರಂತರ ಪತ್ರಿಕೆಯ ಚಂದಾದಾರರಾಗಿ ಪ್ರತಿ ವರ್ಷವೂ ಮಾಡಿರುತ್ತಾರೆ. ಪಿಂಚಣಿ 15 ಸದಸ್ಯರು ಮಾಡಿರುತ್ತಾರೆ. ಸಂಪೂರ್ಣ ಸುರಕ್ಷಾ 6 ಸದಸ್ಯರು ಮಾಡಿರುತ್ತಾರೆ. ಅದರ ಪ್ರಯೋಜನವನ್ನು ಪಡೆದಿರುತ್ತಾರೆ. ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಅಧ್ಯಯನ ಪ್ರವಾಸಕ್ಕೆ ಮಂಜುನಾಥ ದೇವರ ದರ್ಶನ ಹಾಗೂ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಭೇಟಿ ನೀಡಿರುತ್ತೇವೆ. ನಂತರ 2ನೇ ವರ್ಷದಲ್ಲಿ ನಮ್ಮ ತಾಲೂಕಿನ ಒಳಗೆ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದು, ಮಹಿಳಾ ಪೊಲೀಸ್ ಸ್ಟೇಷನ್, ಗೋವಾನಿತ ಆಶ್ರಮಕ್ಕೆ ಭೇಟಿ, ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಭೇಟಿ, ಮಂಗಳೂರು ತಾಲೂಕಿನಲ್ಲಿ ಎಸ್ ಗ್ರೇಡ್ ಬಂದಿರುವಂತಹ ಕೊಣಾಜೆ ಕಾರ್ಯಕ್ಷೇತ್ರದ ಶ್ರೀ ಶಾರದಾ ಜ್ಞಾನ ವಿಕಾಸ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅವರು ಕೇಂದ್ರ ನಡೆಸುವ ಕ್ರಮ, ಹೊರಗಿನಿಂದ ಬರುವವರನ್ನು ಬರಮಾಡಿಕೊಳ್ಳುವಂತಹ ರೀತಿ, ಅರಶಿನ ಕುಂಕುಮ ಹಾಗೂ ನೀರನ್ನು ನೀಡಿ ಬರಮಾಡಿಕೊಂಡಿರುವುದು ತುಂಬ ಸಂತೋಷದ ವಿಷಯವಾಗಿದೆ. ಆ ಕೇಂದ್ರದಲ್ಲಿ ವಯಸ್ಸಿನ ಮಿತಿ ಇಲ್ಲದೆ 73 ವಯಸ್ಸಿನ ಪ್ರಾಯದವರು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುವುದನ್ನು ನೋಡಿ ಆಶ್ಚರ್ಯಪಟ್ಟೆವು. ಅದನ್ನು ನೋಡಿ ನಮ್ಮ ಕೇಂದ್ರದ ಸದಸ್ಯರಿಗೂ ಹುಮ್ಮಸ್ಸು ಬಂದಿದೆ. ಅಂದಿನಿಂದ ನಮ್ಮ ಕೇಂದ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೆಸುವುದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ವೇದಿಕೆಯಲ್ಲಿ ನಿಂತು ಮಾತನಾಡಲು ಹಿಂಜರಿತಿದ್ದ ಮಹಿಳೆಯರು ಮೈಕ್ ಹಿಡಿದು ಮಾತನಾಡುವಂತೆ ಮುಂದುವರೆದಿದ್ದೇವೆ. ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ಆಟಿಡೊಂಜಿ ದಿನ, ವಾರ್ಷಿಕೋತ್ಸವ, ಕೆಸರಡೊಂಜಿ ದಿನ ಇನ್ನಿತರ ಕಾರ್ಯಕ್ರಮವನ್ನು ನಡೆಸಿರುತ್ತೇವೆ. ನಮ್ಮ ಜ್ಞಾನ ವಿಕಾಸ ಕೇಂದ್ರಕ್ಕೆ 1 ವರ್ಷ ಆಗಬೇಕಿದ್ದರೆ ಎಡಪದವು ಶ್ರೀ ದೇವಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರನ್ನು ಅಧ್ಯಯನ ಪ್ರವಾಸಕ್ಕಾಗಿ ನಮ್ಮ ಸಮನ್ವಯ ಅಧಿಕಾರಿಯಾದ ಕುಮಾರಿ ಚಂದ್ರಮೋಹಿನಿ ಮೇಡಮ್ ರವರು ಕರೆತಂದರು. ಕೇಂದ್ರ 3 ವರ್ಷ ನಡತಂದು ಬತ್ತಿನಂಚಿನ ಸಾಧನೆ ತರಿಫೈನಂಚಿನ ನಮ್ಮ ಈ ಒಂಜಿ ಕಾರ್ಯಕ್ರಮದ ಈ ಜ್ಞಾನ ವಿಕಾಸ ಜ್ಞಾನ ಜ್ಯೋತಿ ವಿಕಾಸ ಕೇಂದ್ರದ ಕಿರು ಪ್ರಹಸನ ಕಾರ್ಯಕ್ರಮಕ್ಕೆ ಸಂಗೀತ ಕೊರಿಯರ ಬತ್ತಿನಂಚಿನ ದಿನೇಶ್ ಕಾಪಿಕಾರ್ ಮೇರೆಗಳ ನಾವು ಮಾತೆಲ್ಲ ಪರವಾದ ಸ್ವಾಗತ ಕೋರೋಣ. ದಿನೇಶ್ ಮೇರೆಗೆ ಹೂ ಕೊರದು ಸ್ವಾಗತ ಬರ್ಗಂಕಿನದಲ್ಲ. ಓಕೆ, ನಮ್ಮ ನಾಡಗ ಅವೇತೋ ಪಿದೈ ದೇಶದ ಜನಕುಲು ಪೂರ ಅಟ್ಯಾಕ್ ಮಲ್ತೇರು ಅಂಚಿತಿ ಸಮಯಡು ನಮ್ಮ ಸಂಸ್ಕೃತಿನ ಒರಿಪಾಯರೆ ಅವೇತೋ ದೇಶಗ ನಾಯಕರು ಆಗ್ಲಿನ ಜಗಲ ಮಂತದ ಪಿದೈ ಪಾಡ್ಯರು ಅಂಚಿತಿ ದೇಶ ನಾಯಕರನ್ನು ಕೋರಿನಂಚಿನ ನಾಡು ನಮ್ಮ ಈ ತುಳುನಾಡು. ಸುತ್ತಮುತ್ತಲ ಅವೇತೋ ರೀತಿದ ಪ್ರಾಕೃತಿಕ ವಿಕೋಪಗಳು ನಡತೊಂದುಂಡು ಆಂಡ ಆ ಮಾತು ವಿಕೋಪಲ್ಲ ನಮ್ಮನ್ನು ಕಾತದು ಒರಿಪಿನಂಚಿನ ನಮ್ಮ ಪರಶುರಾಮನ ಅಭಯ. ಸಮುದ್ರಗೆ ಕೊಡಲಿನ ದಕ್ಕದು, ಸಮುದ್ರ ರಾಜಡ ವರಪರಿದು ನಮ್ಮ ಈ ಊರನ್ನು ಕೊರ್ತಿನ ಆ ಪರಶುರಾಮನ ಅಭಯ ನಮ್ಮ ಮಿತ್ತುಂಡು. ನಮ್ಮ ಸಂಸ್ಕೃತಿಗೆ ಕೈಗನ್ನಡಿ ಪಂಡ ನಮ್ಮ ಹಿರಿಯಕಲ್ ಕಟ್ಟದ ಕೊರ್ತಿನಂಚಿನ ಆ ಒಂಜಿ ಕಟ್ಟಪಾಡಲು ಸಂಸ್ಕೃತಿಲು ತುಳುವನಾಯಿನ ನಮ್ಮನೆ ಒಂಜಿ ಆಚಾರ ವಿಚಾರ ನಮ್ಮನೆ ತುಳು ತಿಂಗೊಲ್ಲ ಉಂಡು ಆಹಾರ ಪದ್ಧತಿನ ಕೊರ್ತೇರು. ಅಂಚಿನ 4ನೇ ತಿಂಗಳು ಆಟಿದ ತಿಂಗಳು ತುಳು ತಿಂಗೊಲುದ 4ನೇ ತಿಂಗಳು ಪಗ್ಗು ಬೇಸ ಕಾರ್ತೆಲ್ ಬೊಕ ಆಟಿ ಇನಿ ಆಟಿ 25ನೇ ದಿನ ನಾನು 1 ದಿನ ಒಟ್ಟು ಆಟಿ ಪೋದು ಧರ್ಮದ ತಿಂಗಳು ಸೋಣ ಬರುನುಂಡು. ಆಟಿ ಪನ್ನಗ ಪನಿ ಕಟ್ಟಾಂದಿನ ಬರ್ಸ ಮಾತ ಕಡಿಟ್ಲ ಬರ್ಸನೆ
ಈ ವರ್ಷಲ ನಮ್ಮ ತೂವೊಂದುಲ್ಲ ಅವೇತೋ ಪ್ರಾಕೃತಿಕ ವಿಕೋಪಗಳು ನಡತೊಂದುಂಡು ಜನಕ್ಕಲು ಪರದಾಡದುಲ್ಲೇರು ರೋಗ ರುಜಿನಗಳು ಜಾಸ್ತಿ ಆತುಂಡು ಮನಸ್ಸಿಗೆ ಕೇನ್ನಗನೆ ಪೊಡಿಯಾಪಿನಂಚಿನ ಡೆಂಗ್ಯೂ ಅವೇತೋ ರೋಗಗಳು ಬರೋದುಂಡು ಕ್ಲೀನ್ ನೀರಡು ಸ್ವಚ್ಛ ನೀರು ಉಂಡಾಪಿನಂಚಿನ ಆ ಮೊಸ್ಕಿಟೋ ನಾ ಮೊಸ್ಕಿಟೋ ನುಸಿ ಎಂಚು ನಮ್ಮ ಈ ಉತ್ಪತ್ತಿ ಆದ ಜನಕ್ಕಳಿಗೆ ತೊಂದರೆ ಕೊರೊಂದುಂಡು ಅಂಚಿತ್ತಿನ ಬರ್ಸದ ಸಮಯ ಪಿರಾಕದ ಕಾಲೋಡ್ಲ ಅವೇ ಆದಿತ್ತುಂಡು ಜನಕ್ಕಳಿಗೆ ಮಸ್ತ್ ಕಷ್ಟ ಆದಿತ್ತುಂಡು ಕೃಷಿ ಪ್ರಧಾನವಾಯಿನ ಸಮಾಜ ಇತ್ತಿನ ಅಪಗ ಬೇತದಾಲ ಆಕಲ್ನ ಕೈಟ ಕಾಸಿತ್ತಜಿ ಅಪಗ ಒವೇ ಎಡ್ಡೆ ಕಾರ್ಯಲ್ನ ಮಂತೋನಿತ್ತಜೇರು ಕೇವಲ ಪಿತೃ ಕಾರ್ಯ ಬೊಕ ಬೇತೆಂಚಿನ ಮಂತಂದೆ ದೈವಸ್ಥಾನಲೆಗು ಬಾಕಲು ಪಾಡ್ದು ಒಂಜಿ ತೆಂಗೋಲು ಪೂಜೆಲ ನಿಷಿದ್ಧ ಆತಿತ್ತಿನ ಕಾಲವು ಅಂಡ ಕೇವಲ ಮದಿಮೆ ಆತಿನ ಪೊಸ ಪಣ್ಣು ಅಪ್ಪ ಎಲ್ಲಾಗಪೋದು ವಿಶ್ರಾಂತಿ ಪಡೆಪಿನಂಚಿನ ಒಂಜಿ ಕಾಲಲ ಆದಿತ್ತದು ಮಸ್ತ್ ಬೇಲೆ ಮಂತದ ಅಲೆಗ್ ಶಾರೀರಿಕವಾದ ಮಾನಸಿಕವಾದ ಮಸ್ತ್ ಬಳಲದಿತ್ತಿನ ಪಗ ವಿಶ್ರಾಂತಿಗೆ ಬೋಡಾದ ಅಪ್ಪ ಎಲ್ಲಾಗ ಕರಪಿನ ಒಂಜಿ ಸಂಪ್ರದಾಯ ಎಲ್ಲ ಉಂಡು ಒವೇ ಎಡ್ಡೆ ಕಾರ್ಯಲ್ಲ ಮನ್ಪಂದೆ ಕೇವಲ ತಮ್ಮ ಜೀವನ ಆಟಿನ ಪಿದೈ ಪಾಡ್ನಂಚಿನ ಒಂಜಿ ಸಂಪ್ರದಾಯ ಮಾತ್ರ ಮಲ್ತಿತ್ತೇರು ಆಟಿಡೆಂಚ ಬರ್ಸ ಜೋರು ಬರಂದಿತ್ತನೋ ಅವೇ ರೀತಿ ಬರ್ಸದೊಟ್ಟಿಗೆ ದೊಂಬು ಕಾಯಿಂದಂಡ ಅವು ಆನೆದ ಬೆರಿಲ ಪುಡ ಉಂಡಿಗೆ ಅಂಚಿತ್ತಿನ ಒಂಜಿ ದೊಂಬು ಆ ದೊಂಬುಡು ಏತು ಉಷ್ಣ ನಮಗೆ ಶರೀರ ಕಾಪುಂಡು ಆ ದೇಹನ ತಂಪು ಮನ್ಪೆರೆ ಪ್ರಕೃತಿ ದಿಕ್ಕುನಂಚಿನ ವಸ್ತುಲೇನು ಮಾತ ನಮ್ಮ ಉಪಯೋಗ ಮಲ್ತನಾಡ ಇಡೀ ವರ್ಷಗೂ ನಮಗೆ ಒವೇ ರೋಗ ರುಜಿನಲ ಬರ್ಪುಜಿ ಅಂಚನೆ ಮರ್ದ್ ರೋಗ ಬರಂದಿಲ್ಲಕನೆ ಮರ್ದಲ ಪಂದು ಕೊರ್ತೇರು ಆಟಿ ಅಮಾವಾಸ್ಯೆ ದಾನಿ ಪಾಲೆದ ಕೆತ್ತದ ಕೈಪೆ ಕಷಾಯನ್ ಪರ್ಪ ಅವು ಮಲ್ಲ ಮರ ಪಾಲೆದ ಮರ ಆಂಡ ಅವು ಕಾಂಡ ಕಂತು ಕೊರ್ಪಿನ ಒಂಜಿ ರಸಾಯನ ಎದ್ದಾದು ದುಮ್ಮಿ ನಾನಿಯ ಪೋದು ಆ ಜಾಗೆನ್ ತೋದು ಆ ಮರದ ಜಾಗನ ಕ್ಲೀನ್ ಮಂತದು ಆ ಮನದಾನಿ ಕಾಂಡೆ ಸೂರ್ಯ ಉದಯಪನೆ ದುಂಬು ಪೋದು ಆ ಕೆತ್ತೇನು ಕಂತದು ಒವೇ ಕರ್ಬನ್ ತಾಗ ಒಂದೇ ಆ ರಸಂದೆತು ಪರ್ಪ ಅವು ಕೈಪೆ ಆದಿತ್ತಿನಡ್ದ ದೈತೊಟ್ಟಿಗೆ ಬೆಲ್ಲಲ ಸೇವನೆ ಕೆಲವೊಂಜಿ ಕಡೆ ತುಪ್ಪ ಅವು ಉಷ್ಣ ಶರೀರಕ್ಕೆ ಏತು ಉಷ್ಣ ಕೊರ್ಪುಂಡು ಅವೇಕು ಬೋಡಾದು ಮೆತ್ತದ ಗಂಜಿದ ಒಂಜಿ ಸೇವನೆಲ ಮಲ್ಪ ಅಂಚನೆ ಆಟಿದ ಅಮಾವಾಸ್ಯದಾನಿ ತೀರ್ಥ ಸ್ನಾನಲ ಮಲ್ಪೇರು ಸಮುದ್ರ ಸ್ನಾನಲ ಮನ್ಪೇರು ಸಮುದ್ರ ಸ್ನಾನ ಮಲ್ತಂದಾಂಡ ನಮ್ಮ ಶರೀರಡಿತ್ತಿನಂಚಿನ ಒಂಜಿ ಚರ್ಮ ರೋಗ ಚರ್ಮ ವ್ಯಾಧಿಲು ಪೂರ ದೂರ ಆಪುಂಡು ಅಂಚನೆ ಕೊಡವಂಜಿ ವಿಶೇಷ ಪಂಡ ಆಟಿ ಕಳಂಜೆ ಆಟಿದ ತಿಂಗೋಲ್ಡು ಬರ್ಪಿನ ಆಟಿದ ಮಗೇಂದೆ ಪನ್ಪ ಆಟಿಡು ಎಲ್ಯ ಆಣಗ್ ಕಲಂಜನ ವೇಷ ಪಾಡ್ದು ತಿರಿನ ಕಟ್ಟದು ಮೋನೆಗ್ ರಂಗು ಪಾಡ್ದು ತರೆಕ್ ಕೇಪಲದ ಪೂ ಪಾಡ್ದು ಕೊಡೆನ ಪತ್ತೊಂದು ಇಲ್ಲಿ ಲಾಗ್ ಪೋಪಿನ ಸಂಪ್ರದಾಯ ಅರೆನೊಟ್ಟಿಗೆ ಕುಡೊಂಜಿ ಪಾಡ್ದನ ಪನ್ಪಿನ ತೆಂಬರ ಬಟ್ಟೊಂದು ಪೋಪಿನ ಒಂಜಿ ಅಣ್ಣ ಅಥವಾ ಅಕ್ಕಲ್ನ ತೂಪ ಅಕ್ಕಲೆಗ್ ಪ್ರತಿಯೊಂಜಿ ಇಲ್ಲಾಡ್ಲ ಮಾನಾದಿಗೆ ಮಂತದು ಅಕ್ಲೇನು ಪ್ರೋತ್ಸಾಹ ಮನ್ಪನ ಆ ಜನಪದ ಕಲೆನು ದುಂಬು ಕೊನಪಿನಂಚಿನ ಒಂಜಿ ಸಂಪ್ರದಾಯ ಎಲ್ಲ ಉಂಡು ಈ ಬರ್ಸದ ಪೊರ್ತುಡು ನಮಕ್ ಪಿದೈ ಪೋಯರ ಅವನಿಂತಿನಂಚಿನ ಪರ್ತುಡು ಇಲ್ಲದ ಉಲಾಯ್ಡೆ ಗೊಬ್ಬುಲು ಒಳಾಂಗಣ ಕ್ರೀಡಲ ಗೊಬ್ಬುನಿತ್ತೇರು ಅವು ಚೆಂಡೆ ಮನೆ ಅದುಪ್ಪು ಪಗಡೆ ಚದುರಂಗ ಕೆಲವೊಂಜಿ ಆಟೋಲೇನು ಗೊಬ್ಬುನಿತ್ತೇರು ಮೂಲೆ ನಮಗ್ ತೂವೊಂದುಲ್ಲ ಚೆಂಡೆ ಮನೆ ಚದುರಂಗ ಪಂಡ ಅವು ಬುದ್ಧಿಗ್ ಕೆಲಸ ಕೊರ್ಪಿನಂಚಿನ ಆಟ ಒಬ್ಬ ಸೈನಿಕನೆಂಚ ರಕ್ಷಣೆ ಮನ್ಪಡು ಒಂಜಿ ದೇಶನೆಂಚ ರಕ್ಷಣೆ ಮನ್ಪಡು ಅವೇ ರೀತಿ ರಾಜ್ಯ ತನ್ನ ರಾಜ್ಯನೆಂಚ ಒರಿಪೋಡು ಪನ್ಪಿನ ಒಂಜಿ ಚದುರಂಗದ ಆಟೋಲ್ಲ ಕಲ್ಪದು ಕೊರ್ತೇರು ಒಂದು ಮಾತ ಆಟೋಲೆ ನಮಗೊಬ್ಬೊಂದಿತ್ತ ಇತ್ತ ಅವೆಕೊಂಜಿ ಕೆಸರದೊಂಜಿ ಗೊಬ್ಬು ಪನ್ಪಿನ ಒಂಜಿ ಆಟೋಲ್ನ ಸುರುಮಲ್ತೇರು ಈ ಆಟ ಜನಕುಲೆಗ್ ಕೃಷಿ ತಂಚಿ ಜನಕುಲೆನ್ ಆಕರ್ಷಣೆ ಮನ್ಪೆರೆ ಒಂಜಿ ಎಡ್ಡೆ ಅವಕಾಶ ಅದುಂಡು ಇನಿತ ಮುಖ್ಯ ವಿಷಯ ಪಂಡ ಆಹಾರ ಪದ್ಧತಿ ಪೌಷ್ಟಿಕ ಆಹಾರ ಸೇವನೆ ಅಂಚನೆ ಆಟಿದ ನೆನಪು ನಮ್ಮ ಇಡೀ ವರ್ಷನ್ ಆಜಿ ಋತುವಾದ ಬದಲಾವಣೆ ಮಂದದ ಆಜಿ ಋತುಕು ಬೊಡಾಯಿನಾಂಚಿನ ವಸ್ತುಲೇನು ಪೂರ ನಮ್ಮ ಪರಿಸರ ನಂಗೆ ಕೊರ್ತುಂಡು ಆ ಪೊರ್ತುಗು ಅವೇ ಆಹಾರ ಒಂದೇ ತುಂದಂಡ ಒವೇ ರೀತಿದ ತೊಂದರೆ ಆಪುಜಿ ನಂಗೆ ಉದಾಹರಣೆಗೆ ಪೆಲಕಾಯಿ ಅದುಪ್ಪು ಆತನ ಕೂಕು ಅವೇ ಸೊಪ್ಪು ತರಕಾರಿ ನಮ್ಮ ಊಡೆ ಬೆಲೆಪಿನಂಚಿನ ಒವೇ ಒಂಜಿ ಧಾನ್ಯನ್ ತಿಂದಲ್ಲ ನಮಕ್ ಒವೇ ರೀತಿ ರೋಗ ಬರ್ಪೋಜಿ ಅವೇ ಅಂಗಡಿ ನಮಕ್ ಅಂತಿನ ಒಂಜಿ ಟೊಮೆಟೊ ಆತನ ಬೇದೆ ಒವೇ ತರಕಾರಿನ ಅವುದ ವರ್ಷ ಇಡೀಲ ತಿಕ್ಕು ನಂಗೆ ಅವು ಇಂಚ ತಿಕ್ಕೊಂಡು ಐಕ ಬೇದೆ ಬೇತೆ
ಕೆಮಿಕಲ್ನ ಪಾಡ್ದು ದೀಪೇರು ಅವು ತಿಂದಾಣ ನಮಗೆ ರೋಗ ಬರ್ಪುಂಡು. ನಮ್ಮ ಊರು ಬೆಲೆತಿನ ಒವೇ ವಸ್ತುದಿಂದಲ ನಮಗೆ ಒವೇ ರೀತಿಯ ತೊಂದರೆ ಬರ್ಪುಜಿ. ಋತು ಪ್ರಕಾರ ಆಹಾರನೇ ಮುಖ್ಯ. ಅಂಡ ನಮ್ಮ ಆಹಾರನ ಎಂಚದೆಪ್ಪುಡು ಕಾಂಡೆ ಒಂಜಿ ರಾಜ ಲೆಕ್ಕ ತಿನ್ನೋಡುಗೆ, ಮಧ್ಯಾಹ್ನ ಸೇವಕ ಲೆಕ್ಕ ತಿನ್ನೋಡು, ರಾತ್ರಿ ಒಬ್ಬ ಭಿಕ್ಷುಕ ಲೆಕ್ಕ ತಿನ್ನೋಡು. ಕಾಂಡೆದ ಆಹಾರ ವೈವಿಧ್ಯಮಯವಾಯಿನ ರಾಜ ಎಂಚ ತಿನ್ಪೆನ ಅವೇ ರೀತಿ ನಮ್ಮ ತಿನ್ನೋಡು. ಅಂಚನೆ ಮಧ್ಯಾಹ್ನಗ್ ಸೇವಕ್ಕೆ ಆ ಹಿತಮಿತವಾಯಿನ ಆಹಾರ ಸೇವನೆ, ಬಯ್ಯಗ್ ಭಿಕ್ಷುಕ ಲೆಕ್ಕ ಅವೇ ಸೂರ್ಯ ಕಂತುನ ದುಂಬು ನಮ್ಮ ಆಹಾರನ ಸೇವನೆ ಮಲ್ಪೊಡು. ತಿಕ್ಕನ ತಿನ್ನೋಡು ಇಜ್ಜಿನ ಇಜ್ಜಿ ಈ ರೀತಿದ ಆಹಾರ ಸೇವನೆ ಮಂತಿಲ್ಲ ನಮಗೆ ಒವೇ ರೀತಿದ ರೋಗ ರುಜಿನಲ ಬರ್ಪುಜಿ. ಆಹಾರ ಸೇವನೆ ಪಂಪಿನ ಒಂಜಿ ಕಲೆ ಅವು ವಿಜ್ಞಾನ ಕೇವಲ ಬಂಜಿ ಜಿಂಜಾವುನತ್ತು. ಇಂಚಿನ ಒಂಜಿ ಆಹಾರನ ನಮ್ಮ ಎತೋ ಕಷ್ಟಪಡ್ಪ ಬೇತೆ ಬೇತೆ ಕಾಂಡೆದು ಭಯ ಮುಟ್ಟ ಬೇಲೆ ಮತ್ತು ಕಾಸಕಂತದ ಒಟ್ಟು ನಮ್ಮ ಆಹಾರ ತಿನ್ಪ ಆ ಪೊರ್ತುಡು ಅವೇನು ಸರಿಯಾದ ತಿನ್ಪಿನ ನಮ್ಮ ಮುಖ್ಯ ಕರ್ತವ್ಯ ಅದುಂಡು. ವರ ನಮ್ಮ ಬಾಯಿಗೆ ಪಾಡನಾಂಡ ಒಂಜಿ ಅಗಲನ ಒಂಜಿ ನುಪ್ಪದ ಬಾಯಿ ಪಾಡ್ನೇನ ಇರುವ ಸಲ ಆಗಿಯೋಡು ಅವು ನಮ್ಮ ಸಲೈವ ಬಾಯಿಡಿತಿನ ಜೊಲ್ಲು ರಸಗ್ ಮಿಕ್ಸ್ ಆದು ನಮ್ಮ ಬಂಜಿ ಪೋಡು ಬಂಜಿಡ್ದಾದ ಒಡ್ಡ ಬಂಜಿಡ್ ಜೀರ್ಣ ಅಪ್ಪುಜಿ ಬಂಜಿಡ್ ಕೂಲಿ ಇಜ್ಜಿ ನಮಕ್ ಬಾಯಿಡೆ ಅಗ್ಯೋಡು ಅವು ಜೀರ್ಣ ಆದ ಪೋಡು. ಅಂಚಿನ ಒಂಜಿ ಪದ್ಧತಿ ಕುಲ್ಲುದೇ ತಿನ್ನೋಡು ಉಂತದು ನಮ್ಮ ಅಮಸರ ಮಸರ ಅದು ತಿನ್ಪ ಅವಲ ದೇಹಗ ತೆಡ್ಡೆತ್ತು. ಆಹಾರನ ಮೂಜಿ ವಿಧವಾದ ವಿಂಗಡಣೆ ಮಲ್ತದ. ಸಾತ್ವಿಕ ಆಹಾರ, ರಾಜಸಿಕ, ತಾಮಸಿಕ ಪಂದ್. ಸಾತ್ವಿಕ ಪಂಡ ನಮ್ಮ ಪಜ್ಯಾದ ತಿನ್ಪಿನಂಚಿನ ಆಹಾರ, ಕಾಳು, ಪದಂಗಿ ಉಪ್ಪು, ಕುಡು ಉಪ್ಪು, ಕಡಲೆ ಉಪ್ಪು, ಬೇತೆ ಬೇತೆ ಧಾನ್ಯಗಳನ್ನು ಕೊಡಿಪಾದು ಅವೇನು ಮುಂಗೆ ಬರ್ಪಾದು ಮನದಾನಿ ಕಾಂಡೆ ನಮ್ಮ ಅವೇನು ಬಂಜಿಗೆ ತೊಂದಾಂಡ ಐಟಿತ್ತಿನ ಪೂರ ಸತ್ವಲ ನಮ್ಮ ಜೀವಕ್ಕೆ ತಿಕೊಂಡು. ರಾಜಸಿಕ ಪಂಡ ಬೇಪಾದಿನ ಆಹಾರ, ಬೇಯ್ಪಾದ ಕೆಲವೊಂದು ಆಹಾರ ನಮಗೂ ಖಾಲಿ ಬೇಯ್ಪಾದ ತಿನ್ನರ ಅಪ್ಪುಜಿ ಅಪ್ಪಗ ನಮ್ಮ ಬೇಯ್ಪಾ ತಿನ್ನೋಡು ಹಾಕೊಂಡು ಈಗ ರಾಜಸಿಕ ಪನ್ಪೇರು. ಅಂಚನೆ ತಾಮಸಿಕ ದುಮಿನಾನಿ ಪುಲಿ ಬರ್ಪಾದ ಮನದಾನಿ ಕಾಂಡ ಏನು ತಿನ್ಪ ಇಡ್ಲಿ ಉಪ್ಪು ಕೆಲವೊಂಜಿ ಪಾನೀಯ ಉಪ್ಪು ಅವು ಪೂರ ನಮ್ಮ ಪುಲಿ ಬರ್ಪಾ ತಿನ್ಪ. ಆ ಪುಲಿ ಬರ್ಪಾ ತಿನ್ಪಿನ ಸಮಯಡು ಅವು ನಮ್ಮ ದೇಹಕ್ಕೆ ಆಹಾರ ಒಂದೇ ಅವು ವಿಷಾದ ಪರಿಣಾಮ ಬರ್ಕೊಂಡು ದುಂಬುದಕ್ಕಲು ನುಪ್ಪು ಇತ್ತನ ಆ ಮನದನಿಗಾನಾಗ ತಂಜನ ಉಣ್ಣೋಡು ಪಂತಿರತ್ತಂದೆ ಐನ್ ಕೂಡ ಬೆಚ್ಚಮಂತು ತಿನ್ನೀರು ಎಲ್ಲ ಪಂತಜೇರು ಒಂಜಿ ಆಹಾರನ ಹೊರನೇ ಬೇಪೌಡು ಐನ್ ಎರಡನೇ ಸರ್ತಿ ಬೆಚ್ಚಮಂತು ನಾಡ ಅವು ವಿಷ ಹಾಪುಂಡು. ಇನಿ ಆಟಿದ ತಿಂಗೊಲ್ದ ನೆನಪುದ ಕೆಲವೊಂಜಿ ತಿಂಡಿಲೇನು ಮೂಲು ಕಂತದೇರು ಅಕ್ಕನಕಲ್ ಮಸ್ತ್ ಪ್ರಯತ್ನ ಮಲ್ತದಿನಿ ಕನೈದೇರು ಐಟ್ ಒಂಜಿ ಖುಷಿತ ವಿಚಾರ ಪನ್ನಗ ಮಾತಲ ಸಸ್ಯಾಹಾರನೇ ಕನೈದೇರು ಅವು ಆಟಿದ ತಿಂಗೋಲ್ಡು ಮಹತ್ವ ಆಯ್ನ ಸಸ್ಯಾಹಾರ ಸೇವನೆ. ಇನಿ ಆ ನಮ್ಮ ತರಕಾರಿ ಮಂತದ ಸೊಪ್ಪು ತರಕಾರಿ ಕೊಂಡಾಗ ಜೋಕುಲಿಕೇನ್ವೇರು ಅವು ದಾಯಿ ತಿನ್ನೋಡು ಪಂದ್ ಅಪ್ಪಗ ನಂಕವು ಗೊತ್ತಿಪ್ಪಡು ದಾಯಿ ಐನ ವಿಶೇಷತೆ ದಾದ ಪಂಡ ನಮಗೂ ಗೊತ್ತಿತ್ತನ ಮಾತ್ರ ನಮ್ಮ ಜೋಕುಲೆ ಪನೆರ ಆಪುಡು ಅವಕ್ಕಾದು ಆ ಪ್ರಶ್ನೆಲೆಗೆ ಉತ್ತರ ಪರೆಪುನಂಚಿನ ಒಂಜಿ ಪ್ರಯತ್ನ ಮನ್ಪುಗ. ಆಟಿ ಪನ್ನಗ ನೆನಪಾಪುನಿ ತೇವು ಆಟಿಡ್ ಕೊಡಿಪಿನಂಚಿನ ಒಂಜಿ ದೈ ಆ ದೈಟ್ ನಮ್ಮ ಎತೋ ರೀತಿದ ಖಾದ್ಯಲೇನು ಮನ್ಪ ಪತ್ರೊಡೆ ಆದುಪ್ಪು ತೇಟ್ಲ ಆದುಪ್ಪು ಐನ ದಂಡದ ಗಸಿ ಮನ್ಪ ಸಾಂಬಾರು ಮನ್ಪ ಬೇತೆ ಬೇತೆ ವಿಧದ ಆಹಾರಲೇನು ನಮ್ಮ ಮನ್ಪ ಪತ್ರೊಡೆನ ಕೆಲವೊಂಜಿ ವಿಚಾರಗಳು ಅವು ಉಷ್ಣ ಆದುಪ್ಪುಂಡು ತೇವು ಉಷ್ಣದ ಆಹಾರ ಐಕ್ ಪಾಡಾದ ನಮ್ಮ ಎಂದಾದ ಮನ್ಪ ಮಂಡ ಐಕ್ ಪದಂಗಿನ ಪಾಡದು ಪದಂಗಿಡ ಮಿಕ್ಸ್ ಮಂತದ ಇನ್ನು ಕಜ್ ಮನ್ಪ ಅತನ್ನ ಪತ್ರೊಡೆ ಮಂತ ನಾಡ ಆ ಉಷ್ಣ ಆಪುಜಿ ಕಿರ್ಮುನೆಗ್ಲ ಗೊತ್ತು ನಮಕ್ ಪುಲಿ ಪಾಡ್ದೈನ್ ಆಹಾರ ಮನ್ಪ ತಜಂಕ್ ಕರ್ಬಸತ್ವ ಇತ್ತಿನ ಮಾತ್ರೇನು ಪೂರ ಪಿದೆ ನಮ್ಮ ಕನಪ ಐದು ಮಾತೆಡ್ಲ ಎಡ್ಡೆ ತಜಂಕ್ ಮಸ್ತ್ ತಂಪುದ ಆಹಾರ ಐಟ್ ನಮ್ಮ ಪೆಲತರಿ ಪಾಡ್ದು ಸುಕ್ಕ ಮಲ್ತದ ಅವೇ ರೀತಿ ಪತ್ರೊಡೆಲ್ಲ ಮಲ್ಪೊಲಿ ಅವೇ ಐನ್ ಮಿಕ್ಸ್ ಮಂತನ ಕಡ್ಲೆ ಪೊಡಿಟ ಮಿಕ್ಸ್ ಮಂತನ ಐತ ಪೋಡಿಲ ಮನ್ಪೆರಾಪುಡು. ಪೆಲಕಾಯಿ ದೊಂಜಿ ಕಲ್ಪ ವೃಕ್ಷಂದೇ ಪನೊಲಿ ಕೆಲವೊಂಜಿ ಖಾದ್ಯನ್ ಮೂಲ ಮಲ್ತಿದ್ದೇರು ಐಟ್ ಗಟ್ಟಿ ದೋಸೆ ಇಡ್ಲಿ ವಿಧ ವಿಧವಾಯಿನ ಆಹಾರ ಎಲ್ಲ ಮಲ್ತೊಂದುಪ್ಪ ಅವೇ ಒಂಜಿ ಪೆಲಕಾಯಿ ಕಾಯಿ ಪೆಲಕಾಯಿನ ತಿಂಡ ಶುಗರ್ ಎಲ್ಲ ಕಡಿಮೆ ಆಪುಂಡು ಶುಗರ್ ಸಮಸ್ಯೆ ಎಲ್ಲ ಬರ್ಪೋಜಿ ದುಂಬುದಕ್ಕಲು ಕೆರೆಂಗ್ ಅವೇ ಪೆಲಕಾಯಿ ತಿನ್ನೊಂದಿತ್ತೇರು ಅಕ್ಲೆಗೆ ಒವೇ ರೀತಿದ ಶುಗರ್ ಅದನ್ನ ಬೇತೆ ಒವೇ ಸಮಸ್ಯೆ ಎಲ್ಲ ಬರೋಂದಿತ್ತಜಿ ನಮ್ಮ ಆಹಾರೊಡ್ಲೆ ಪೂರೆಲ್ಲ ಕೊಡ್ತೇರು ನಮ್ಮ ಅವೇನು ಪೂರ ಬಿಡುದು ಪಾಶ್ಚಾತ್ಯೀಕರಣ ಏನಿಡ್ದು ನಮ್ಮ ಈ ಮಹತ ಸಮಸ್ಯೆಗೆ ಬೈದೇನಿ ಅವೇ ನಮ್ಮ
ಆಹಾರಲೇನು ಪಜ್ಜಿಯಾದು ತಿಂದನ ಏತ್ ಎಡ್ಡೆ ಪನ್ಪಿನಿಗೆ ಉದಾಹರಣೆ ಅರ್ತಿಕಾಯಿ ಚಟ್ನಿ ಮನ್ಪ, ಕೂಂಜಿದ ಚಟ್ನಿ ಮನ್ಪ, ಕುಡಿದ ಚಟ್ನಿ ಅವೇ ಪುನರ್ಪುಳಿ ಸಾರು ಉಪ್ಪು ಅತ್ತೆ ಅತ್ತಂದೆ ತಿಮರದ ಚಟ್ನಿ ಎಲ್ಲೆಲ್ಲಿ ಜೋಕಲೆಗೆ ಅವು ಮಸ್ತ್ ಎಡ್ಡೆ ಅಕಲ ಬುದ್ಧಿ ಬೆಳವಣಿಗೆ ಹಾಕೊಂಡು ಕಾಂಡೆ ಬಜ್ಜಿ ಬಂಜಿಗೆ ರಡ್ಡ ತಿಮರದ ಕೊಡಿನ ಬಾಯಿ ಕೋರ್ನಾಡ ಅಕಲ ಮೆಮರಿ ಜ್ಞಾನಲ ವೃದ್ಧಿ ಹಾಪುಂಡು ಅಕಲೆಗೆ ಒಳ್ಳೆ ಕೊಡಿತ ಕಷಾಯಲ ಪರ್ಪ ಒಳ್ಳೆ ಕೊಡಿ ಮಸ್ತ್ ರೋಗ ನಿರೋಧಕ ಶಕ್ತಿಲ ಕೊರ್ತುಂಡು ಅಂಚನೆ ಮಂಜಲ್ ಇರೆತ ಅಡ್ಡೆ ಬೆಲ್ಲ ತಾರಾಯಿ ಪಾಡ್ದು ನಾಗರ ಪಂಚಮಿ ದಾನಿ ಹಿಡಿದು ಬುಕ್ಕ ಸುರ್ಮನ್ಪ ನಾಗಗೆಂಚ ತನ ಮೈಪನ್ ಅವೇ ರೀತಿ ನಮ್ಮ ಶರೀರಲ್ಲ ನಮ್ಮ ಶುದ್ಧ ಮಲ್ಪೆರೆ ಮಂಜಲ್ದಿರತ ಅಡ್ಡೆಲ್ನ ತಿನ್ಪ ಕಣಿಲೆ ಮಾತೆಲ್ಲ ಗೊತ್ತಿತ್ತು ನಂಜಿತೆ ಬಾರಿ ಕಡಿಮೆ ತಿಕೊಂಡು ಕಣಿಲೆಲ್ಲ ತಿಂದು ನಾಡ ಶರೀರಗ ಮಸ್ತಿ ಎಡ್ಡೆ ಅವು ಉಷ್ಣ ಇದ್ದೆ ಅದು ಐಕ್ ಬೊಡಾದ್ ನಮ್ಮ ಪದಂಗಿನ ಪಾಡ್ದು ಎಲ್ಲ ಗಸಿಮನ್ಪ ಅಂಚನೆ ಬಾರದ ದಂಡ ನಮ್ಮ ಶರೀರ ನಮ್ಮ ಪಿದೈಗ ಎತ್ತೋ ರೀತಿದ ಸಾಬೂನ್ ಅಥವಾ ಬೇತೆ ಬೇತೆ ರೀತಿ ಪಾಡ್ದು ನಮ್ಮ ಕ್ಲೀನ್ ಮನ್ಪ ಅಂಡ ಶರೀರದ ಉಲಾಯಿ ನಮಗೆ ಕ್ಲೀನ್ ಮನ್ಪರ ಅಬ್ಬುಜಿ ಐಗ ಬೊಡಾದ್ ಬಾರದ ದಂಡ ಪೂಂಬೆ ಇಂಚಿತಿ ಆಹಾರ ತಿಂದು ನಾಡ ನಮ್ಮ ಶರೀರದ ಉಲಾಯಿದ ಕಶ್ಮಲನು ಪೂರ ಪಿದೈದೆತ್ತದು ಶುಚಿ ಮನ್ಪು ನಂಚಿನ ಒಂಜಿ ಕೆಲಸ ಹಾಪುಂಡು ವರ್ಷೋಡು ಮಸ್ತ್ ಸಲ ತಿನ್ರ ಬಲ್ಲಿ ರಡ್ಡು ಮೂಜಿ ಸಲ ಮಾತ್ರ ತಿನ್ನೋಡು ದಯಪನಗ ಫಸ್ಟ್ಗೆ ಕೆಟ್ಟ ಹಾಲಾಯಿನ ಅಂಶ ಪೋಣು ನಾಡ ಬುಕ್ಕ ನಮ್ಮ ಕರಳುಡಿತ ಎಡ್ಡ ಅಂಶಲ ಪೋಪುಂಡು ಹಿತ ಮಿತವಾಯಿನ ಆಹಾರ ಸೇವನೆಲ ಅಗತ್ಯ ಮೆಂತೆ ಚಟ್ನಿಲ ಮನ್ಪ ಅವೇ ರೀತಿ ಪೂಂಬೆ ಅವು ಅವಲಾಂಚನೆ ಕರ್ಬಸತ್ವ ಇತ್ತಿನೊಂಚಿನೊಂಜಿ ಆಹಾರ ಪೇಂಟೆಡ್ ಅವೈತು ಕಾಸು ಕೊರ್ದು ಕೊನಪೇರು ಐತ ಮಹತ್ವ ನಂಗೆ ಗೊತ್ತುಜಿ ನಮ್ಮ ಬಾರದ ಕೊಡಿಟೆ ಉಪ್ಪು ಹಾಳಾದ ಪೋಪುಂಡು ಐನ ಸುಕ್ಕ ತನ್ನ ಚಟ್ನಿ ಮಂದ್ ನಡ ಅವು ಕರ್ಬಸತ್ವ ಇತ್ತಿನ ಮಲ್ಲ ಒಂಜಿ ಆಹಾರ ಅಂಕನಕುಲಿ ನೀತ್ ಮಾತ ಐಟಮ್ ಅಲ್ತ್ ಕನೈದೇರು ಮೂಲ ನಮ್ಮ ಕುಡೊಂಜಿ ವಿಷಯಲ ತೂವಲಿ ದಾದ ಪಂಡ ಆ ಪತ್ತದು ತಿನ್ಪಿನ ಒಂಜಿ ಮಾತೆರೆಗಳ ಕೊರ್ದು ತಿನ್ಪಿನ ಒಂಜಿ ಖುಷಿನ ನಮ್ಮ ಪಡೆಯೋಡು ಆ ತುಲ್ವೆರಾಯಿನ ನಮ್ಮ ಒಂಜಿ ಕರ್ತವ್ಯ ನವಾತೆ ತಿನ್ಪುಜ ಪ್ರತಿ ಒರಿಯಾಗಲ ಪಟ್ಟದು ಇತ್ತಿನಡು ಸುಖ ಪಡೆಯುವ ನಂಚಿನ ಒಂಜಿ ಎಡ್ಡೆ ಲೇಸಲ ನಮ್ಮ ಇನಿ ತೂತ ಅವೇ ಇನಿ ಸಸ್ಯಾಹಾರ ಮಂತದ್ದು ದೊಂಜಿ ಮಾದರಿ ಪ್ರತಿ ಒರಿಲ ಸಸ್ಯಾಹಾರದ ಮೂಲಕನೇ ಆಟಿದ ಕೂಟನ ತನ್ನ ಪೌಷ್ಟಿಕ ಆಹಾರ ಮಲ್ಪಡು ನಮ್ಮ ಪರಿಚಯ ಈ ಜೋಕಲೆ ನಮ್ಮ ಒಂಜಿ ಜನಕುಲೆ ಮಾತ್ರ ನಮ್ಮ ಜೋಕುಲೆಗ್ ಮುಖದ ಜನಾಂಗಗಳ ಪೋಡ್ನಾಂಡ ಇಂಚಿನ ಆಟಿದ ತಿಂಗೋಲು ಮಸ್ತ್ ಅಗತ್ಯ ಕೇವಲ ಒಂಜಿ ತಿಂಗೋಲತ್ತು ಪತ್ತೊಂಜಿ ನನ್ನ ಕೂಡ ಒರಿನ ಪತ್ತೊಂಜಿ ತಿಂಗೋಲ್ಲ ಪ್ರತಿ ತಿಂಗಳ ನಮ್ಮ ಪೌಷ್ಟಿಕ ಆಹಾರನೇ ದೆಪ್ಪು ನಾವು ಇವತ್ತು ಪೌಷ್ಟಿಕ ಆಹಾರ ಮತ್ತು ಆಹಾರ ಮೇಳ ಮತ್ತು ಆಟಿದ ನೆನಪು ಬಹಳಷ್ಟು ವಿಚಾರಗಳನ್ನು ನಮ್ಮ ಮೇಡಮ್ರವರು ಹೇಳಿದ್ದು ಯಾವ ರೀತಿಯ ಸಾತ್ವಿಕವಾದಂಥ ಆಹಾರ ಇರಬೇಕು, ಆಟಿಯ ವಿಶೇಷತೆಗಳೇನು, ಆಟಿ ಅಂದರೆ ಏನು ಮತ್ತು ಯಾವ ರೀತಿಯ ನಾವು ನಡವಳಿಕೆ ಆಟಿಯಲ್ಲಿ ನಾವು ಯಾವ ಆಹಾರ ವಸ್ತುವನ್ನು ಯಾವ ರೀತಿ ತಗೊಳ್ಬೇಕು ಎಂಬುದಾಗಿ. ಆಟಿ ಅಂದರೆ ಅವ್ರು ಹೇಳಿದಾಗೆ ಭಾಳಷ್ಟು ಜಡಿಮಳೆ ಇರುವಂಥ ಒಂದು ದಿನಗಳು. ಭಾಳ ಹಿಂದಿನ ಕಾಲಕ್ಕೆ ನಾವು ಹೋದಾಗ ಎಲ್ಲ ಕೃಷಿ ಕಾರ್ಯಗಳು ಆ ಸಮಯದಲ್ಲಿ ಇರುವುದಿಲ್ಲ. ಕೃಷಿ ಕಾರ್ಯಗಳನ್ನೆಲ್ಲ ಮುಗಿಸಿ ಮುಂದಿನ ಮಳೆಗಾಲದ ನಂತರದ ಕೃಷಿ ಕಾರ್ಯಗಳಿಗೆ ಎಲ್ಲ ತಯಾರಿಯನ್ನು ಮಾಡಿಟ್ಟುಕೊಂಡು ಆರಾಮವಾಗಿ ಒಂದು ತಿಂಗಳು ಇರುವಂಥದ್ದು. ಅದನ್ನೇ ಶ್ರಾವಣ ಮಾಸ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ನಾವು ಮಲೆನಾಡು ಪ್ರದೇಶಕ್ಕೆ ದಾಟಿ ಬಯಲು ಪ್ರದೇಶಕ್ಕೆ ಹೋದಾಗ ಶ್ರಾವಣ ಮಾಸ ಬಹಳ ಒಳ್ಳೆಯ ಮಾಸ. ನಾವಿಲ್ಲಿ ಏನು ಈ ನಮ್ಮ ಆಟಿ ತಿಂಗಳಲ್ಲಿ ಅದನ್ನೇ ಶ್ರಾವಣ ಮಾಸ ಅಂತ ಹೇಳೋದು. ಆಟಿ ತಿಂಗಳಲ್ಲಿ ನಾವು ಯಾವುದೇ ಶುಭ ಸಮಾರಂಭಗಳನ್ನು ಹಮ್ಮಿಕೊಳ್ಳೋದಿಲ್ಲ. ಮದುವೆ ಆಗ್ತದ, ಮದುವೆ ಆಗಲಿ ಮತ್ತು ಯಾವುದೇ ಶುಭ ಸಮಾರಂಭಗಳು ಇಲ್ಲ. ಯಾಕೆ ಹೇಳಿ, ಯಾಕೆ ಹೇಳ್ತೀರಾ? ಈ ಒಂದು ಸಂದರ್ಭದಲ್ಲಿ ನಮ್ಮ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿಯುವಂಥ ಒಂದು ಅವಧಿ. ಈ ಕಾರಣಕ್ಕೆ ಯಾವುದೇ ಶುಭ ಕಾರ್ಯಕ್ರಮಗಳು ನಡೆಸುವಂಥದ್ದಿಲ್ಲ. ಮತ್ತು ಯಾವುದೇ ಕಾರಣ ಅಲ್ಲ, ದೇವರ ಪೂಜೆ ಮಾಡಬಾರ್ದು ಅಂತಿಲ್ಲ ಅಥವಾ ಇನ್ಯಾವುದೋ ಶುಭ ಸಮಾರಂಭ ಮಾಡಬಾರ್ದು ಅಂತಿಲ್ಲ. ಆ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಡೆಸಲಿಕ್ಕೆ ಕಷ್ಟವಾಗುವಂತಹ ಸಂದರ್ಭದಿಂದ ಆ ಕಾರಣಕ್ಕಾಗಿ ಯಾವುದೇ ಶುಭ ಸಮಾರಂಭಗಳನ್ನು ಹಮ್ಮಿಕೊಳ್ಳೋದು. ನಮ್ಮ ಮಕ್ಕಳ ಹತ್ರ ಹೋಗಿ ಕೇಳಿ, ಇವತ್ತು ಚೆನ್ನೆ ಮಣೆ ಏನು ಅಂತ ಕೇಳ್ತೀರಾ? ಚೆನ್ನೆ ಮಣೆ ಅಂದರೆ ಏನು ಅಂತ ಕೇಳಿ. ಸಣ್ಣ ಮಕ್ಕಳ ಹತ್ರ ಅಲ್ಲ, ಹೈಸ್ಕೂಲ್ಗಿಂತ ಮೇಲೆ ಮಕ್ಕಳ ಹತ್ರ ಕೇಳಿ. ಚೆನ್ನೆ ಮಣೆ ಆಟ ಗೊತ್ತಿದೆಯಾ? ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಸಾಲಾಗಿ ನೊಗ ಇದೆ. ಆಮೇಲೆ ನನಗೆ ವಿಶೇಷವಾಗಿ ಅಲ್ಲಿ ಒಂದು ಏನು ಕಂಡಿತು ಅಂತ ಹೇಳಿದರೆ, ಈ ನಮ್ಮ ಆಯುಧ ಇದೆಯಲ್ಲ, ಏನು ಕತ್ತಿ ಮತ್ತು ಇನ್ನಿತರ, ಅದನ್ನು ಸಾಣೆ ಮಾಡುವಂಥ ಒಂದು ವಸ್ತು ಅಲ್ಲಿ ಕಂಡಿದೆ ನನಗೆ. ನಾವಿವತ್ತು ಸಾಣೆ ಮಾಡಲಿಕ್ಕೆ ಯಾರು ಬರ್ತಾರೆ, ಗರ್ರ ಅಂತೇಳಿ ತಿರುಗಿಸುವ ಬರ್ತಾರೆ. ಮೊದಲು ಹಾಗೆಲ್ಲ
ಬೆಣಚು ಕಲ್ಲಿನ ಹುಡಿಯನ್ನು ಗುದ್ದಿ ಆ ಮರದ ಮೇಲೆ ಹಾಕಿ ಅದನ್ನು ಬೆಳಿಗ್ಗೆ ಎದ್ದು ಸರಿಯಾಗಿ ಸಾಣೆ ಕೊಡುವಂಥ ಒಂದು ಆ ವಸ್ತು ಕೂಡ ನಮ್ಮಲ್ಲಿತ್ತು. ಯಾರಿಗೆ ಪರಿಚಯ ಉಂಟು? ಚೆನ್ನೆಮಣೆ ಆಡಲಿಕ್ಕೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ಯಾರ ಮನೆಯಲ್ಲಿ ಚೆನ್ನೆಮಣೆ ಇದೆ? ಇಲ್ಲ. ನಮ್ಮ ಮನೆಯಲ್ಲಿ ಇವತ್ತು ಪ್ರತಿಯೊಬ್ಬರಿಗೆ ಒಂದೊಂದು ಮೊಬೈಲ್ ಇದೆ. ಅದರಲ್ಲೇ ಚೆನ್ನೆಮಣೆ ಆಟ ಆಡ್ತೇವೆ. ಇನ್ಯಾವುದೆಲ್ಲ ಚದುರಂಗ ಆಟ ಇದೆ, ಇನ್ಯಾವುದೆಲ್ಲ ಮೇಡಮ್ ಹೇಳಿದರು, ಆ ಆಟಗಳೆಲ್ಲ ಅದರಲ್ಲಿ ಬರ್ತದೆ. ಯಾರ ಸಂಬಂಧವೂ ಇಲ್ಲ, ಯಾವುದೇ ಆಟಿ ಬೇಡ, ಯಾವುದೇ ಸೋಡ ಬೇಡ, ಯಾವುದು ಬೇಡ. ಎಲ್ಲ ಆಟಗಳು ನಾವು ಅದರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇವೆ. ಊಟನೂ ಬೇಡ, ಚಾನೂ ಬೇಡ, ಯಾವುದು ಬೇಡ. ಕಾಲ ಬದಲಾಗಿದೆ. ಅದಕ್ಕೆ ಇಲ್ಲಿ ಆಟಿದ ನೆನಪು. ನಮ್ಮ ಮಕ್ಕಳಿಗೆ ಆಟಿ ತಿಂಗಳಲ್ಲಿ ಬರುವಂತಹ ಈ ವೈವಿಧ್ಯಮಯವಾದಂತಹ ಆಹಾರ ಪದ್ಧತಿಯ ಬಗ್ಗೆ ನಾವು ಇಲ್ಲಿ ಮಾಡಿ ತಂದಿದ್ರೆ ಸಾಲದು. ಇವತ್ತು ಯಾವ ಮನೆಯಲ್ಲಿ ಅಡುಗೆ ಮಾಡುವಂತಹ ವ್ಯವಸ್ಥೆ ಇರುವಂತಹ ಮನೆಯಲ್ಲಿ ನೀವು ಇದನ್ನು ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಆಟಿ ತಿಂಗಳಲ್ಲಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಮಾಡಿ ನಮ್ಮ ಮಕ್ಕಳಿಗೆ ಅದರ ಮಹತ್ವದ ಬಗ್ಗೆ ಮನೆಯಲ್ಲಿ ಹೇಳಬೇಕು. ನಾವು ಇಲ್ಲಿ ಒಂದು 10 ಮನೆಯಿಂದ 20 ಮನೆಯಿಂದ ತಂದಿದ್ದೇವೆ ಇವತ್ತು ಅಲ್ವಾ? ಎಲ್ಲರ ಮನೆಯೆಲ್ಲ ಬಂದಿರಲಿಕ್ಕಿಲ್ಲ, ಬಹುಶಃ ವ್ಯವಸ್ಥೆ ಇರಲಿಕ್ಕೆ ಇಲ್ಲ, ಸಾಧ್ಯತೆ ಇರಬಹುದು. ಆದರೂ ಕೂಡ ನಮ್ಮ ಸಾಧ್ಯತೆಗೆ ತಕ್ಕಂತೆ ಏನು ಆಹಾರ ಪದಾರ್ಥಗಳು ವಸ್ತುಗಳು ಸಿಗ್ತವೋ ಅದನ್ನು ಆಟಿಯಲ್ಲಿ ನೋಡಿ, ಇದು ಒಂದು ಪದಾರ್ಥ, ಈ ಎಲೆಯನ್ನು ಅಥವಾ ಅವ್ರು ಹೇಳಿದಾಗೆ ಆ ಎಲೆಯನ್ನು ಪತ್ರೊಡಿ ಮಾಡುವಂಥದ್ದು ಅಲ್ವಾ? ನಮ್ಮ ಮಕ್ಕಳು ಅದನ್ನು ತಿನ್ನಲಿಕ್ಕೆ ಇಲ್ಲ, ಸಾಧ್ಯವೇ ಇಲ್ಲ. ಖಂಡಿತ ನಮ್ಮ ಮಕ್ಕಳು ಪತ್ರೊಡೆ ತಿನ್ನುವುದಿಲ್ಲ, ಅಂತ ಮಾಡಿ ಬರ್ತಾರೆ. ಯಾಕೆ? ಅವರಿಗೆ ಅದರ ಮಹತ್ವ ಗೊತ್ತಿಲ್ಲ. ಚಟ್ನಿ ಇರಬಹುದು, ಆಮೇಲೆ ಇನ್ನು ಯಾವುದು ಏನು ಹೇಳ್ತಾರೆ, ತಿಮರಲ್ಲ ಇನ್ನೊಂದು ಒಂದಲಗಲ್ಲ, ಒಂದಲಗ ನಾವು ಯಾವಾಗಲೂ ಯೂಸ್ ಮಾಡ್ಬೋದು. ತಜಂಕನ್ನು ಯಾವಾಗಲೂ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ತಜಂಕ್ ಅಂದರೆ ಗೊತ್ತಲ್ಲ ನಿಮಗೆ? ತಜಂಕಿಗೆ ಹಲಸಿನ ಬೀಜವನ್ನು ಹಾಕಿ ಅದನ್ನು ಹುರಿದ್ರೆ ಅದು ಎಂತಹ ಟೇಸ್ಟ್ ನೋಡಿ. ಅದು ಈ ಆಟಿ ತಿಂಗಳಲ್ಲಿ ಆಗಬೇಕು. ಯಾಕೆ ಹೇಳಿ? ಇದು ಎಲ್ಲವೂ ಆಟಿ ತಿಂಗಳಲ್ಲ, ಈಗ ಅದು ಆಗ್ತದೆ. ಬಟ್ ಆಟಿ ತಿಂಗಳಲ್ಲಿ ಅದರಲ್ಲಿ ಔಷಧೀಯ ಗುಣ ಇರ್ತದೆ. ಯಾಕೆಂತ ಹೇಳಿದರೆ ಆ ಗಿಡ ವಸ್ತುಗಳಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವುದೇ ಆಹಾರ ವಸ್ತುಗಳು ನೀರಿನಂಶಗಳು ಸಿಗದೇ ಇರುವುದರಿಂದ ಅದು ಮಳೆಗಾಲ ಪ್ರಾರಂಭವಾದ ಕೂಡಲೇ ಒಳ್ಳೆಯ ಮಳೆ, ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣವನ್ನು ಹೊಂದಿಕೊಂಡು ಒಳ್ಳೆಯ ಗೊಬ್ಬರವಾಗಿರುವಂಥ ಪ್ರದೇಶ ಇದರಲ್ಲಿ ಸಾಧ್ಯತೆಯನ್ನು ಇಟ್ಕೊಂಡು ಅದು ಪುಷ್ಕಳವಾಗಿ ಬೆಳೆಯುತ್ತದೆ. ಅದರಲ್ಲಿ ಎಲ್ಲ ರೀತಿಯ ಅದಕ್ಕೆ ಸಂಬಂಧಪಟ್ಟಂತಹ ಔಷಧೀಯ ಗುಣಗಳು ಆ ಸಮಯದಲ್ಲಿ ಇರ್ತದೆ. ಬೇರೆ ಸಮಯದಲ್ಲಿ ತಿಂದರೆ ಅದರೊಂದು ರೀತಿಯಲ್ಲಿ ಉದರಾಗಿ ಬರ್ತದೆ, ಏನೋ ಅದರಲ್ಲಿ ಆಸಕ್ತಿ ಇರುವುದಿಲ್ಲ ನಮಗೆ ಆ ತಿನ್ನಲಿಕ್ಕೆ. ಈಗ ತಿಂದರೆ ಅದು ಬಹಳ ಮೃದುವಾಗಿರ್ತದೆ, ಬಹಳ ಬೇಗ ಕರಗ್ತದೆ, ನಮ್ಮ ಆಹಾರಕ್ಕೆ ನಮ್ಮ ಶರೀರಕ್ಕೆ ಒಗ್ಗಿಕೊಳ್ತದೆ. ಹೌದಲ್ವಾ? ಈಗ ಎಷ್ಟು ದಿವಸ ಆಯಿತು? ಇವತ್ತಿಗೆ 26ನೇ ದಿವಸ ಆಯಿತು. ಯಾರ ಮನೇಲಿ ಎಲ್ಲ ಮಾಡಿದ್ದೀರಿ ಇವತ್ತು ಇಲ್ಲಿವರೆಗೆ? ಒಂದು ಸಲ ಆದರೂ? ವೆರಿ ಗುಡ್, ವೆರಿ ಗುಡ್. ಒಂದು 25% ಆದರೂ ಉಂಟು ಅಲ್ವಾ? ಖಂಡಿತ ಎಲ್ಲರೂ ಮಾಡಬೇಕು. ಯಾಕಂತ ಹೇಳಿದರೆ ಈ ಒಂದು ಅವಧಿಯಲ್ಲಿ ನಾವು ಅದನ್ನು ತಿನ್ನುವುದರಿಂದ ನಮಗೆ ಅನೇಕ ಪ್ರಯೋಜನಗಳಿವೆ. ದೇಹದ ಉಷ್ಣಾಂಶತೆಯನ್ನು ನಿಯಂತ್ರಿಸುವಂಥ ಬಹಳ ಒಂದು ಔಷಧದ ಗುಣ ಇರುವಂಥದ್ದು ಅಂಥದ್ದು ಬೇರೆ ಕೂಡ ಇದೆ. ಬೇರೆ ಯಾವುದೆಲ್ಲ ಹೇಳ್ಬೋದು ನಿಮಗೆ? ಕಣಿಲೆ ಅಂತ ನಾವು ಹೇಳ್ತೇವೆ ಅಲ್ವಾ? ಕಣಿಲೆಗೆ ಹೆಸರನ್ನು ಹಾಕಿ. ಬಹುಶಃ ಕಣಿಲೆಯನ್ನು ಕಡಿಯಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನೀವು ಜೈಲಿಗೆ ಹೋಗ್ತೀರಾ. ಈಗ ಅದು ಅರಣ್ಯ ಇಲಾಖೆಯವರು ಅದನ್ನು ಬ್ಯಾನ್ ಮಾಡಿದ್ದಾರೆ. ಆದರೂ ಕೂಡ ಮಾರ್ಕೆಟಲ್ಲಿ ಸಿಗ್ತದೆ. ನಾವು ಅದನ್ನು ತಿನ್ನಲಿಕ್ಕೆ ನಿಮಗೆ ಹೇಳ್ತಾ ಇಲ್ಲ, ಯಾಕೆಂದರೆ ಕಡಿಯಲಿಕ್ಕೂ ಹೇಳ್ತಾ ಇಲ್ಲ. ಸಿಕ್ಕಿದಲ್ಲಿ ಬಳಸ್ಕೊಳ್ಬೋದು. ಆದರೆ ಅದು ಒಂದು ಆಹಾರ ಪದಾರ್ಥವಾಗಿ ಕೂಡ ಬಳಸ್ತೇವೆ. ಅದರ ವಿಶೇಷತೆ ಈ ತಿಂಗಳಲ್ಲಿ ಇರುವಂಥದ್ದು. ಹಾಗೆ ನಮಗೆ ಯಾವುದೆಲ್ಲ ಈ ಪ್ರಕೃತಿಯಲ್ಲಿ ದೊರೆಯುವಂತಹ ಪದಾರ್ಥಗಳಿವೆಯೋ, ವಸ್ತುಗಳಿವೆಯೋ, ಅದನ್ನು ಈ ತಿಂಗಳಲ್ಲಿ ನಾವು ಬಳಸಿದಾಗ ನಮ್ಮ ಶರೀರಕ್ಕೆ ಈ ತಿಂಗಳಲ್ಲಿ ತಂಪಾದಂತಹ ಶರೀರಕ್ಕೆ ಉಷ್ಣಾಂಶವನ್ನು ಕೊಡುವಂಥದ್ದು ಬಹಳ ಮುಖ್ಯ. ಅವರು ಮೇಡಮ್ರವರು ಹೇಳಿದ ಹಾಗೆ ಆಟಿದ ಕಷಾಯ, ಪಾಲೆ ಅಲ್ಲ ಅದರದ್ದು, ಅದನ್ನು ಕನ್ನಡದಲ್ಲಿ ಹಾಲದು, ಹೌದು, ಅದನ್ನು ತಂದು ಅವ್ರು ಹೇಳಿದಾಗೆ ಒಂದು ದಿವಸ ಮೊದಲು ಅದರ ಬುಡವನ್ನು ಬಿಡಿಸಿ ಅದನ್ನು ಗುರುತಿಸಿಕೊಂಡು, ಇದೇ ಮರ ಎಂಬುದನ್ನು ಗುರುತಿಸಿಕೊಂಡು ಬೆಳಗ್ಗೆ ಸೂರ್ಯೋದಯ ಮೊದಲು ಅದರ ಸಿಪ್ಪೆಯನ್ನು ತೆಗೆದು ಮನೆಗೆ ತಂದು ಅದನ್ನು ಚೆನ್ನಾಗಿ ಒರೆಸಿ ಗುದ್ದಿ ಕಷಾಯವನ್ನು ಮಾಡಿ ಅದಕ್ಕೆ ಏನೋ ಜೀರಿಗೆಯನ್ನು ಬೆಲ್ಲವನ್ನು ಹಾಕಿಕೊಂಡು ಟೇಸ್ಟಿಗೆ ತಕ್ಕಂಥ ಮಾಡಿ 1-2 ಸ್ಪೂನನ್ನು ನಾವು ಕುಡಿದಿದ್ರೆ ನಮಗೆ ಇವತ್ತು ಡೆಂಗ್ಯೂ ಆಗಲಿ ಇನ್ನೊಂದಾಗಲಿ ಯಾವುದೇ ಶೀತ ಜ್ವರ ಇಂಥದ್ದು 1 ವರ್ಷದ ಮಟ್ಟಿಗೆ ನಮಗೆ ಬರೋದಿಲ್ಲ. ಆಂಟಿಬಯೋಟಿಕ್ ಅದು, ನಾವೇನೋ ಸ್ಟಿರಾಯ್ಡ್ ಅಂತ ತಗೊಳ್ತೇವಲ್ವಾ, ಅದು ನ್ಯಾಚುರಲ್ ಆಗಿ ಬರುವಂಥದ್ದು. ನಮ್ಮ ಶರೀರಕ್ಕೆ ಅಷ್ಟು ಪ್ರಯೋಜನಕಾರಿಯಾದಂಥ ಒಂದು ಔಷಧ ಅಂತ ಹೇಳಿದರೆ ಅದು ಈ ಪಾಲದ ಕಷಾಯ. ನಮ್ಗೆ ಯಾರಿಗೆ ಗೊತ್ತಿದೆ?
ಹಿಂದಿನವರು ಸುಮ್ಮನೆ ಅದನ್ನು ನಮಗೆ ಮಾಡಲಿಲ್ಲ ಕುಡಿಯಪ್ಪ ಅಂತ ಹೇಳ್ಕೊಂಡು. ಅದರಲ್ಲಿ ಬಹಳಷ್ಟು ಅಂಶಗಳಿವೆ. ಇವತ್ತು ಅದು ನಮಗೆ ಮರಗಳು ಕೂಡ ಏನಾಗಿದೆ, ಇವತ್ತು ಕಣ್ಮರೆ ಆಗ್ತಾ ಇದೆ. ಯಾವುದ್ಯಾವುದೋ ಕಾಸರ್ಕದ ಮರದ ಸಿಪ್ಪೆಯನ್ನು ತಂದು ಕುಡಿದು ಸತ್ತವರು ಇದ್ದಾರೆ. ಕಾಸರ್ಕಾಯಿ ಗೊತ್ತಲ್ಲ ನಿಮಗೆ, ಅದು ವಿಷಯ ಇರುವಂಥದ್ದು. ತಪ್ಪಿ ಹೋಗಿ ಅದಕ್ಕೆ ಹಿಂದಿನವರು ಏನು ಮಾಡಿದ್ದಾರೆ, ಮೊದಲನೇ ದಿವಸ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಬುಡ ಬಿಡಿಸುವುದು, ಅದನ್ನು ಕ್ಲೀನ್ ಮಾಡುವುದು ಅಂತ. ಯಾಕೆಂದರೆ ಗುರುತಿಸಬೇಕಲ್ಲ. ಬೆಳಿಗ್ಗೆ ಹೊದ್ದು ನೋಡಿ ಯಾವುದೋ ಮರವನ್ನು ನೋಡಿ ಮರು ದಿವಸ ಹೋಗಿ ಕಾಸರ್ಕ ಮರದ ಸಿಪ್ಪೆಯನ್ನು ತಂದು ಎಷ್ಟೋ ಮಂದಿ ಸತ್ತವರು ಕೂಡ ಇದ್ದಾರೆ ನಮ್ಮಲ್ಲಿ. ಸ್ವಲ್ಪ ಪಾಲದ ಮರವನ್ನು ನಮ್ಮ ಆಸುಪಾಸಲ್ಲಿ ಕೂಡ ನಾವು ಅದನ್ನು ಬೆಳೆಸುವ. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಬಹಳ ಅಗತ್ಯವಾಗಿರುವಂಥ. ಈಗ ನಾವು ಅದು ತರಲಿಕ್ಕೆ ಎಲ್ಲೆಲ್ಲೂ ಹೋಗ್ತೇವೆ. ಮತ್ತು ಎಲ್ಲ ಸಂಘಟನೆಗಳು ಇವತ್ತು ಏನು ಮಾಡಿದೆ, ಅದನ್ನು ತಯಾರು ಮಾಡಿಕೊಂಡು ಎಲ್ಲರಿಗೂ ಹಂಚುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಆದ ಕಾರಣ ನಮಗೆ ಇವತ್ತು ಕುಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಪೇಟೆಗಳಲ್ಲಿ ಎಲ್ಲಿದೆ, ಎಲ್ಲಿಲ್ಲ. ಕೆಲವೊಂದು ಸಂಘ ಸಂಸ್ಥೆಗಳು ಅದನ್ನು ಮಾಡಿದ್ದೇವೆ. ನಮ್ಮ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು. ಈ ವರ್ಷ ಎಲ್ಲ ಕುಡಿದಿದ್ದೀರಾ ಅಲ್ವಾ? ಖಂಡಿತವಾಗಿ ನಿಮಗೆ ಒಂದು ವರ್ಷಕ್ಕೆ ಸಣ್ಣ ಪುಟ್ಟದಾದಂತಹ ಶೀತ ಇರಲಿ, ಕೆಮ್ಮಿರಲಿ, ನೆಗಡಿ ಇರಲಿ, ಜ್ವರ ಇರಲಿ, ಆ ಒಂದು ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ನಮಗೆ ಭಾಳಷ್ಟು ಬೆಳೀತದೆ. ಖಂಡಿತವಾಗಿ ವರ್ಷಕ್ಕೊಮ್ಮೆ ಅದನ್ನು ಕುಡೀರಿ. ನಿಮ್ಮ ಮಕ್ಕಳಿಗೆ ಕೂಡ ಅದರ ಬಹಳ ಕಹಿ ಇದೆ, ಮಕ್ಕಳು ಕೇಳುವುದಿಲ್ಲ. ಆದರೂ ಕೂಡ ಏನೋ ಮೂಗನ್ನು ಒತ್ತಿಟ್ಟು ಇನ್ನೇನೋ ಬಾಯಿಗೆ ತುರಿಸಿಕೊಂಡು ಅದರ ಬಾಯಿಗೆ ಹಾಕಿಬಿಡಿ. ಬೇರೆ ಯಾವ ಉಪಾಯ ಇಲ್ಲ. ಯಾಕೆಂತೇಳಿದರೆ ಅದನ್ನು ಕುಡಿಸಲೇಬೇಕು. ಮತ್ತು ನಾವು ಸುಮ್ಮನೆ ಸೊಳ್ಳೆಯಿಂದ ಕಚ್ಚಿಸಿಕೊಂಡು ಬೇರೆ ಬೇರೆ ರೋಗಗಳಿಂದ, ಇವತ್ತು ನಾವು ಡೆಂಗ್ಯೂದ ಬಗ್ಗೆ ಹೇಳಿದರು ಅವರು, ಆ ಸೊಳ್ಳೆ ಬಗ್ಗೆ ಅಲ್ವಾ. ನಾವು ಮಾಡಿದಂತಹ ಏನೋ ಕರ್ಮ ಇದೆಯಲ್ಲ, ಆ ಕರ್ಮವನ್ನು ನಾವೀಗ ಅನುಭವಿಸ್ತಾ ಇದ್ದೇವೆ. ನಮ್ಮ ಪರಿಸರದಲ್ಲಿ ಸ್ವಚ್ಛತೆ ಇಲ್ಲ, ನಮ್ಮ ಆಸುಪಾಸಲ್ಲಿ ಒಳ್ಳೆಯ ವಾತಾವರಣ ಇಲ್ಲ. ಎಲ್ಲ ಕಡೆ ನಾವು ಮಣ್ಣನ್ನು ಹಾಕಿಕೊಂಡು ಇನ್ನೊಂದು ಮಾಡಿಕೊಂಡು ಪ್ಲಾಸ್ಟಿಕ್ಕನ್ನು ಬಿಸಾಡಿಕೊಂಡು ಆ ನೀರು ಮೇಲೆ ಹತ್ತಿ ಆ ನೀರು ಅಲ್ಲಿ ಸಂಗ್ರಹ ಆಗಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಯಾವ್ಯಾವ ರೀತಿಯ ರೋಗಗಳು ಬರ್ತದೆ. ಅದು ಡೆಂಗ್ಯೂ ಇರ್ಬೋದು, ಇನ್ನೊಂದಿರ್ಬೋದು. ಈಗಂತೂ ಭಾಳ ಜಾಸ್ತಿಯಾಗಿ ಬರುವಂಥದ್ದು ಡೆಂಗ್ಯೂ. ಭಾಳ ಜಾಗ್ರತೆ ಮಾಡಿಕೊಳ್ಳಿ. ಯಾಕೆಂತ ಹೇಳಿದ್ರೆ ಡೆಂಗ್ಯೂಗೆ ಸರಿಯಾದಂಥ ಮದ್ದೇ ಇಲ್ಲ. ಜ್ವರಕ್ಕೆ ಮಾತ್ರ ಮದ್ದು ಕೊಡ್ಬೋದು ಅಲ್ವಾ. ಆದರೆ ನಾವು ಜ್ವರ ಬಂದ ನಂತರ ಅದಕ್ಕೆ ವ್ಯವಸ್ಥೆ ಮಾಡುವ ಮೊದಲು ಅದು ಬಾರದ ಹೇಗೆ ನಾವು ಕಾಯಬೇಕು ಎಂಬುದನ್ನು ನೋಡಿಕೊಳ್ಬೇಕು. ನಮ್ಮ ಮನೆಯ ಪರಿಸರವನ್ನು ಸ್ವಚ್ಛ ಮಾಡಬೇಕು. ನಾವು ಹೇಳ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಎಣ್ಣೆಯನ್ನು ಮೈ ಪೂರ್ತಿಯಾಗಿ ಶುದ್ಧವಾದಂಥ ತೆಂಗಿನ ಎಣ್ಣೆಯನ್ನೆಲ್ಲ ರಾತ್ರಿ ಹೊತ್ತು ಅಥವಾ ಬೆಳಗಿನ ಅವಧಿಯಲ್ಲಿ ಜಾಸ್ತಿ ಅದು ಚುಚ್ಚುವಂಥದ್ದು. ಆ ಹೊತ್ತು ಹಚ್ಚಿದರೆ ಖಂಡಿತವಾಗಿಯೂ ನಮಗೆ ಅಂತಹ ಒಂದು ರೋಗ ಬರುವ ಸಾಧ್ಯತೆ ಇಲ್ಲ. ಏನೇ ಇರಲಿ, ಪೌಷ್ಟಿಕ ಆಹಾರದ ಬಗ್ಗೆ ಈ ಒಂದು ಆಟಿದ ನೆನಪು ಮಾಡುವಂಥದ್ದು ಇವತ್ತು ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಭಾಳ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಇದು. ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಆಟಿಯ ಬಗ್ಗೆ ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಹೇಳಿದ್ದೀರಿ ಎಂಬುದನ್ನು ನೆನಪಿಟ್ಕೊಳ್ಳಿ. ಕೂತ್ಕೊಳ್ಳಿಸಿ. ಇವತ್ತು ಮನೆಯಲ್ಲಿ ಕೂತ್ಕೊಳ್ಳಿಸಿ. ದೊಡ್ಡವರಿರಲಿ ಸಣ್ಣವರಿರಲಿ, ಸ್ವಲ್ಪ ತಿಳುವಳಿಕೆ ಇರುವಂಥ ಮಕ್ಕಳನ್ನು ಹತ್ತಿರ ಕೂತ್ಕೊಳ್ಳಿಸಿ. ಆಟಿಯ ಬಗ್ಗೆ ಸ್ವಲ್ಪ ಒಂದೆರಡು ಮಾತುಗಳನ್ನು ಆಡಬೇಕು. ಬರೀ ನಾವಿಲ್ಲಿ ಬಂದು ಪ್ರದರ್ಶನ ಮಾಡಿ ಉದ್ಘಾಟನೆ ಮಾಡಿ ಆಮೇಲೆ ಗಣ್ಯರನ್ನು ಕರ್ಕೊಂಡು ಇಲ್ಲಿ ಮಾತಾಡಿದರೆ ಸಾಲದು. ಅದು ಏನೂ ಪ್ರಯೋಜನ ಇಲ್ಲ. ಹೋಗುವಾಗ ಹೇಳ್ತಾರೆ ಮಕ್ಕಳು, ಇಂಚಿನ ಪಾಯಸ ಎಡ್ಡೆ ತಿನ್ರಿ ಬೊಕ್ಕ ಅವು ಉಂದಿತ ಅವು ನನಂಜುಂಡತ್ತ ಬಾರಿ ಸೋಕಿತ್ತಿರು ಬೊಕ್ಕ ಅವೊಂಜಿ ಬಾರಿ ಕೈಪೆ ಮಾರೆ ಅಂತ. ಯಾಕೆ? ಅವರ ದೃಷ್ಟಿಯಲ್ಲಿ ಬೇರೆ ಇರ್ತದೆ. ನಮಗೇನೋ ತಿನ್ನಲಿಕ್ಕೆ ತಂದು ಎಲ್ಲ ಮನೆಯವರು ಕೊಟ್ಟಿದ್ದಾರೆ ಇಲ್ಲಿ ಅಂತ. ಅದಾಗಬಾರ್ದು. ಆಟಿಯ ವಸ್ತುಗಳು, ಆಟಿ ಕಾಲಕ್ಕೆ ಬಳಸುವಂತಹ ಅಥವಾ ನಾವು ಆಹಾರವಾಗಿ ಉಪಯೋಗಿಸುವಂತಹ ವಸ್ತುಗಳು ನಮ್ಮ ಪ್ರಕೃತಿಯಲ್ಲೇ ದೊರೆಯುತ್ತದೆ. ಮಕ್ಕಳು ಗುರುತಿಸ್ಬೇಕು ಅದನ್ನು. ತಜಂಕ್ ಅಂತ ಹೇಳಿದ್ರೆ, ತಜಂಕ್ ಅಂತ ಕೇಳಿ ನೋಡ ಮಕ್ಕಳ ಹತ್ರ. ಯಾರಿಗೆ ಗೊತ್ತುಂಟಪ್ಪ ತಜಂಕ್? ಗೊತ್ತಾ ನಿನಗೆ ತಜಂಕ್? ದೊಡ್ಡವರಿಗೆ ಗೊತ್ತಿರ್ಬೋದು. ಈಗ ಸಾಧಾರಣವಾದಂಥ ಒಂದು 20ರಿಂದ 24, 25 ವರ್ಷದವರಿಗೆ ತಜಂಕ್ ಅಂತ ಕೇಳಿದರೆ ತಜಂಕ ಬಿಜಂಕ ಅಂತ ಹೇಳಿ ಅಲ್ವಾ? ಗೊತ್ತಿಲ್ಲ. ನೀವು ಗುರುತಿಸಿ, ಅವರಿಗೆ ಗುರುತಿಸಿ, ಅವರಿಂದ ತರಲಿಕ್ಕೆ ಹೇಳಿ. ಅದಕ್ಕೆ ಏನೆಲ್ಲ ಬೇರೆ ಆಹಾರ ಪದಾರ್ಥಗಳನ್ನು ಹಾಕಬೇಕು, ಅದನ್ನು ಹಾಕಿ ಅವರಿಗೆ ಒಂದು ಚಟ್ನಿಯನ್ನು ಇನ್ನೊಂದು ಸುಕ್ಕವನ್ನು ಮಾಡಿಕೊಡಿ, ತಿನ್ನಿಸಿ. ಅವರಿಗೆ ಹೇಳಿದರೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ರೀತಿಯ ಆಹಾರ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದರ ಬಳಕೆಯನ್ನು ಮತ್ತು ಅದರಲ್ಲಿ ಇರುವಂತಹ ಏನೆಲ್ಲ ಪದಾರ್ಥಗಳನ್ನು, ಏನೆಲ್ಲ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡ ವಸ್ತುಗಳನ್ನು ತಂದು ನಾವು ಸೇರಿಸಿಕೊಂಡಿದ್ದೇವೆ, ಅದನ್ನು ಅವರ ಗಮನಕ್ಕೆ ತನ್ನಿ. ಇಷ್ಟು ಮನೆಯವರಿಗೆ ನಾವು ಇವತ್ತು ಒಂದು 50 ಮನೆಯವರಿದ್ದೀರಿ. 50 ಮನೆ ಅಂದರೆ ಒಂದು ಅಷ್ಟು ಸದಸ್ಯರು ನಿಮ್ಮ ಮನೆಯಲ್ಲಿರ್ತಾರೆ, ಅವರ ಗೆಳೆಯರಿರ್ತಾರೆ, ಅವರ ಇನ್ನಷ್ಟು ಸಂಬಂಧಿಕರಿರ್ತಾರೆ. ಎಲ್ಲರಿಗೂ ಈ ಮಾಹಿತಿ ಹೋಗ್ತದೆ. ಆಗ ಮಾತ್ರ ನಾವು ಇಲ್ಲಿ ಏನು ಆಟಿದ ನೆನಪು ಮಾಡಿದಂಥ ಈ ಕಾರ್ಯಕ್ರಮ ಅದು ಮುಂದಕ್ಕೆ ಸಕ್ಸಸ್ ಆಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಆಗೋದಿಲ್ಲ. ಯಾವುದೇ ಆಟಿ ಅಂತ ಹೇಳಿದರೆ ಏನು ಅದಕ್ಕೆ ಅವರಿಗೆ ಇನ್ನು ಮುಂದಕ್ಕೆ ಯಾವ ಆಟಿಯೋ ಇನ್ನು ಸೋಣವೋ ಅವರಿಗೆ ಯಾವುದು ಅರ್ಥವೇ ಆಗಲಿಕ್ಕಿಲ್ಲ. ಯಾಕೆಂದರೆ ಎಲ್ಲವೂ ಈಗ ಏನಾಗಿದೆ, ಬದಲಾಗ್ತಾ ಹೋಗಿದೆ. ನಾವು ಬದಲಾಗಿದ್ದೇವೆ, ನಮ್ಮ ಮಕ್ಕಳು ಅದಕ್ಕಿಂತ ವೇಗವಾಗಿ ಬದಲಾಗ್ತಾ ಇದ್ದಾರೆ.
ಯಾವುದು ಕೂಡ ನಮಗೆ ಇವತ್ತು ಹಿಂದಿನ ಕಾಲದ ಒಂದು ಪರಿಚಯ ಆಗಲಿ, ಹಿಂದಿನ ಕಾಲದಂತಹ ಒಂದು ವಾತಾವರಣ ಆಗಲಿ ನಮಗೆ ಸಿಗ್ತಾ ಇಲ್ಲ. ಎಲ್ಲವೂ ಯಾಂತ್ರಿಕವಾಗಿದೆ. ಎಲ್ಲವೂ ಕೂಡ ನಾವು ಬಹಳ ವೇಗವಾಗಿ ಬೆಳೀತಾ ಇದ್ದೇವೆ. ನಮ್ಮ ಪರಿಸರ ಇರ್ಬೋದು, ನಾವಿರ್ಬೋದು. ಆದ ಕಾರಣ ಈ ಒಂದು ನೆನಪನ್ನು ಮನೆಯಲ್ಲಿ ಇನ್ನು 1 ವರ್ಷದ ಮಟ್ಟಿಗೆ, ಇನ್ನು ಬರುವ ವರ್ಷ ನೆನಪು ಮಾಡಿ ಇದನ್ನು ಕೂತ್ಕೊಂಡು ನಾವು ಇನ್ನೊಂದು ಸಲ ಇಲ್ಲಿ ನೆನಪು ಮಾಡೋದು. ಇದಕ್ಕಿಂತ ಇನ್ನೊಂದಷ್ಟು ಜನರನ್ನು ಸೇರಿಸಿಕೊಂಡು ಒಳ್ಳೆಯ ವಿಚಾರಗಳನ್ನು ಇಲ್ಲಿ ಮಂಡಿಸುತ್ತಾ ಇನ್ನೊಂದು ಸಲ ನೆನಪು ಮಾಡುವ. ಆದರೆ ಆ 1 ವರ್ಷದ ಮಟ್ಟಿಗೆ ಆಟಿಯಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೇನೆ, ಯಾಕೆ ಮಾಡಿದ್ದೇನೆ ಎಂಬುದು ನಿಮ್ಮ ಮನೆಯವರಿಗೆ ಸ್ವಲ್ಪ ಅದರ ಮನವರಿಕೆ ಮಾಡಿದರೆ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಆತ್ಮೀಯರಂಥ ರಾಜೇಶ್ವರಿಗೂ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ವಿಶೇಷವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಎಲ್ಲರಿಗೂ ಇನ್ನೊಮ್ಮೆ ಈ ಒಂದು ಆಟಿದ ಶುಭಾಶಯಗಳನ್ನು ಹೇಳುತ್ತಾ, ಶುಭಾಶಯ ಇಲ್ಲ ಆಟಿಯಲ್ಲಿ ನಮ್ಮಲ್ಲಿ ಇಲ್ಲ, ಆದರೂ ಕೂಡ ಶುಭಾಶಯಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮಕ್ಕಳಿಗೆ ಅದರ ಬಗ್ಗೆ ಮಹತ್ವ ತಿಳಿಸಿಕೊಡ್ತೇನೆ ಈ ಒಂದು ಕಾರ್ಯಕ್ರಮ ಸಾರ್ಥಕ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂತಹ ಸರಿಗೆ ಅಭಿನಂದನೆ. ಪಿಲಾರ್ ಒಕ್ಕೂಟದ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕಿಶೋರ್ ಡಿಕೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಿದ್ದೇನೆ. ಕೆಸರುಗದ್ದೆಯಲ್ಲಿ ತೆಂಗಿನಕಾಯಿ ಹುಡುಕುವಿಕೆ ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಜಾಣ ವಿಕಾಸ ಕೇಂದ್ರದ ಸದಸ್ಯರು ಆಗಿರುವಂತಹ ಶ್ರೀಮತಿ ರಮ್ಯಾ ಪ್ರಕಾಶ್ ನಗರ, ನೀಲೇಶ್ವರದ ಉಡುಪಿದ ಬ್ರಹ್ಮಾವರದ ರಾಮೇಶ್ವರ ಮುಟ್ಟ ನಮ್ಮ ಪರಶುರಾಮನ ಸೃಷ್ಟಿದ ಏರಿಯಾ ಅಂದು ಪನ್ಪೇರು ಅಂಡ ಪರಶುರಾಮನ ಸೃಷ್ಟಿದ ಏರಿಯಾ ಹಿಡಿತು ನಂಚಿನ ತುಳುಯರು ಉಪಡು ಕನ್ನಡದಕ್ಕಲು ಉಪಡು ಎಲ್ಲ ಉಪಡು ಆಟಿದ ಒಂಜಿ ಕಾರ್ಯಕ್ರಮನು ಮಲ್ತನ್ ಪೋಪೇರು. ಅವತ್ತಂದೆ ಆಟಿ ಪನ್ಪುನ ತಿಂಗಳು ದುಂಬುದ ಕಾಲುಡು ಕಷ್ಟದ ತಿಂಗಳುಗೆ ಅಂಡ ದುಂಬುದ ಕಾಲುಡು ಗಂಜಿ ತೆಲಿಟ್ಟು ಗಂಜಿನ ನಾಡು ನಂಚಿನ ಪರಿಸ್ಥಿತಿ ಇತ್ತು ನಂಚಿನ ಒಂಜಿ ತಿಂಗಳುಗೆ. ಆ ಟೈಮಡು ಕೀರಿಕಟ್ಟದ ಬರ್ಸ ಬರ್ಪುನಿಗೆ ಆ ಕೀರಿಕಟ್ಟದ ಬರ್ಸ ಬಂದಾಗ ಪಿದೈಬೋದು ಒವ್ವೆ ಕೂಲಿ ಕೆಲಸ ಉಪ್ಪಡು ಅಥವಾ ಒವ್ವೆ ಕೆಲಸ ಕಾರ್ಯಲೇನು ಮನ್ಪೆರ ಸಾಧ್ಯ ಒಂದು ನಂಚಿನ ಪರಿಸ್ಥಿತದ ಒಂಜಿ ಟೈಮುಗೆ. ಆ ಟೈಮಡು ನಮ್ಮ ಎಂಕುಲ್ಪುರ ಎಲ್ಯಾಕುಲಾದುಪ್ಪ ಅಂಡ ನಮ್ಮದು ಹಿರಿಯಕಲು ಬತ್ತನಂಚಿನ ಬಂಗ ಏತೋ ಇತ್ತನಿಗೆ ಅಂಡ ಆ ಕಾಲಡು ಏತೋ ಜನಕಲು ಗಂಜಿ ಜಿಡ್ಲ ಬಂಜಿಗೆ ಗುಜ್ಜನ್ನು ತಿಂದದ ಜೀವನದೆತ್ತು ನಕಲು ಏತೋ ಜನ ಉಳ್ಳೇರಿಗೆ ಎಲ್ಲ ಪಲ್ಪನಕೆಯಿಂದ ಎಲ್ಲ ಒಂದು ಟೈಮಡು ಎಲ್ಲ ಬಾಲೆ ಪುನಗ ತೆಲಿ ಮಾತ್ರ ಪರ್ದು ಬಟ್ಟಲ್ ನೆಲಿಕೆ ಗುಜ್ಜದ ಕಜಿಪು ತಿಂತೆ ರಚ್ಚನೆ ಅಗ್ಗಿದ್ದು ತಿಂತೆ ದಾಯ ಪಂಡ ಆ ಟೈಮಡು ಅರಿಕೊಂದರೆ ಕಷ್ಟ ಇತ್ತಂಡು ಇಲ್ಲ ಕಷ್ಟದ ಜೀವನ ಪನ್ಪು ನಾವು ಎಂಗ್ಲೆಗೆ ಅಪ್ಪಗ ತೆರೆದು ಬರ್ತದಿತ್ತು ಅಂಡ ಇತ್ತದ ಜೋಕ್ಲೆಗೆ ಏಪತ್ತವನಾಗಲ ಓವೋ ಚಾಟ್ಸು ಪಡು ಆ ಥರ ಗೋಬಿ ಮಂಜೂರಿ ಪಡು ಆ ಥರ ಬೇತೆ ತಿಂಡಿ ತಿನಿಸಿದ ಪರಿಚಯ ಉಂಡು ಅಂಡ ಗುಜ್ಜೆ ತಿಂದ ಬಂಜು ಬೇರ್ನು ಗುಜ್ಜೆ ತಿಂದ ಆಪುಜಿ ಗ್ಯಾಸ್ಟ್ರಿಕ್ ಬರ್ಪುಂಡು ಆ ಪೆಲತ್ತರಿ ತಿಂದ ಬೇತೆ ಸಮಸ್ಯೆ ಬರ್ಪುಂಡು ಬಣ್ಣದ ಕೆಲವರು ತಿನ್ಪುಜೇರು ಅಂಡ ಇನಿ ಪೆಲತ್ತರಿ ಬೇತದೆ
ದೇಶಗೂ ರಫ್ತಾ ಒಂದುಂಡು. ನಮ್ಮ ದೇಶಡು ನಂಗೆ ಬೊಡ್ಚಿ ಪೆಲತರಿ ಒಯ್ತು ದಕ್ಕೊಂದಿಲ್ಲ ಗುಡ್ಡೆಗ ಕಣಿಕ ತಾರದ ಮುದೆಲ್ಗ ದಕ್ಕೊಂದಿಲ್ಲ ಅಂಡ ಪೆಲತರಿ ದಾಯ ರಫ್ತಾ ಒಂದುಂಡು ಬಿದಾಯ ದೇಶಕ್ಕೆ ಬಂಡ ಕ್ಯಾನ್ಸರ್ಗೆ ಒಂಜನೆ ಮರ್ದು ಪೆಲತರಿ ನಮ್ಮ ತೂಕ ಬಂಜು ನಿಲಿಕೆ ಪೆಲಕಾಯಿ ತಿನ್ನೋಡುಂದಂಡ ಕೆಲವರಿಗೆ ಬಂಜು ವೇನೆ ಬರ್ಪುಣು ಅನ್ಪೇರು. ಪೆಲಕಾಯಿ ತಿನ್ಪುನೆ ಕೊದಂಬು ಪಜ್ಜಿ ಪೆಲತಾರಿನ ಒಂಜೇನ ಅಗ್ಗಿದು ತಿಂದದು ಏತು ಬಂಜಿ ನಿಲಿಕೆ ಪೆಲತಾರಿ ತಿಂದನಲ್ಲ ಬಂಜಿ ವೇನೆ ಬರ್ಪುಜಿ నేను శాంపుల్ అందాతంది యానే టెస్ట్ మంతದೆ ಎಲ್ಲಪ್ಪನಾಗ ಎನ್ನ ಅಪ್ಪ ಅಮ್ಮ ಎಂಕ ಪೆಲಕಾಯಿ ಕೊರಿಯರ ಪೋಡಿ ಅಂತೇರು ಆ ಸೈಡ್ ತಿಂದಂಡ ಬಂಜಿ ಬೇನೆಡು ನೆಲಟಿಡಿ ಪೊರೆಲು ಅಂತೆ ಅದಕ್ಕೋಸ್ಕರ ಎನ್ನ ಪಪ್ಪ ಅಮ್ಮ ಇಕ್ಕ ಕೊರೊಂದು ಉಜ್ಜೆಂಡು ಆಯ್ತಾ ಅದೆಲ್ಲಗ ಯಾನು ಎಂಜೇನೆ ಕಾರ್ಯಕ್ರಮ ಮಲ್ತೊಂದು ಪೋನಾಗ ಒಂಜಿ ಸಂಪನ್ಮೂಲ ವ್ಯಕ್ತಿ ಪಣ್ಣಂಚಿನ ಪಾತೆರನು ದೆತ್ತೊಂದು ಯಾನು ಆ ಪಾತೆರದ ಮಿತ್ತಿಗೆ ಪೆಲತಾರಿನ ಪಜ್ಜಿ ತಿಂದು ತೂಯೆ ಪಜ್ಜಿ ತಿಂದು ತೂದು ಅಲ್ಪ ಎಂಕ ತೆರೆದು ಆ ಪೆಲತಾರಿ ತಿನ್ನಡ್ದು ಬೊಕ್ಕ ಬಂಜಿಬೇನೆ ಆಯ್ಜಿ ಫುಲ್ ಎಂಕ ಏತು ಬೋಡು ಪೆಲಕಾಯಿ ಆ ತಿಂದೆ ಇತ್ತಲ್ಲ ಯಾನು ಫಸ್ಟ್ಗೆ ಒಂಜಿ ತುಂಡು ಪೆಲತಾರಿ ತಿಂದದೆ ಪಜ್ಜಿ ಪೆಲತಾರಿ ತಿಂದದೆ ಪೆಲಕಾಯಿ ತಿನ್ಪುನು ದಾಯಪಂಡ ಐಟೆ ಮರದದ ಅಂಶ ಉಂಡುಗೆ ಆ ಪೂರ ನಮಗೆ ಈ ಆಟಿದ ತಿಂಗೊಲುಡು ಸೇರುನಂಚಿನ ಅದಕ್ಕೋಸ್ಕರ ನಮ್ಮ ಆಟಿದ ನೆನಪು ದಾಯ ಮಲ್ಪುನು ಈ ಕಾರ್ಯಕ್ರಮ ಇತ್ತ ಆಟಿದ ನೆನಪು ಬಣ್ಣದ ಕಾರ್ಯಕ್ರಮ ಮಲ್ಪ ಅಂಡ ದುಮ್ಮದ ಕಾಲಡು ಆಟಿ ಪನ್ಪುನ ಕಷ್ಟದ ತಿಂಗಳು ಒಂದು ಬಣ್ಣದ ನಮ್ಮ ಜೋಕಲೆಗೆ ತೆರಿಪಾಯರಗೋಸ್ಕರ ನಮ್ಮ ಮನ್ಪುನಂಚಿನ ಕಾರ್ಯಕ್ರಮ ದಯಗ ಇತ್ತದ ಜೋಕಲೆಗೆ ಓಲ ಗೊತ್ತುಜಿ ಟಿವಿ ಪಡೆ ಆತರ ಮೊಬೈಲು ಪಡೆ ಆ ಒಂಜಿ ರಡ್ಡು ವಿಷಯ ಇತ್ತಂಡ ಬೇತ ಓಲ ಬೊಡ್ಚಾಕ್ಲೆ ವಾ ಪ್ರಪಂಚಲ ಬೊಡ್ಚಿ ಕಷ್ಟದ ಜೀವನದ ಆನೆ ಪನ್ಪು ನಾವು ಅಕ್ಲೆ ತಿರಿದಿಜಿ ಐನು ತೆರಿಪಾಯರೆಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮೂಲಕ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಬೇತೆ ಕಡೆದಿ ಈ ಕಾರ್ಯಕ್ರಮವನ್ನು ನಮ್ಮ ಮಲ್ತೊಂದು ಐದೊಟ್ಟಿಗೆ ಬೇತ ಸಂಘ ಸಂಸ್ಥೆಗಳ ಸಹಯೋಗನು ದೆತ್ತೊಂದು ನಮ್ಮ ಈ ಕಾರ್ಯಕ್ರಮವನ್ನು ಮಾತಕಡೆಟ್ಲ ಮಲ್ತೊಂದುಲ್ಲ ನೆಟ್ಟೆ ಜೋಕಲೆಗಾವಡು ನಂಗೆ ತೆರಿಯೊಂದು ನಂಚಿನ ಮಲ್ಲಕಲೆಗಾವಡು ಈ ಮಾಹಿತಿ ತಲುಪೋಡು ಜೀವನಡು ಐನು ಅಳವಡಿಸ ಒಂದು ಪೋಡು ಬಂದ್ಪುನ ಹಿತದೃಷ್ಟಿಡಿ ಈ ಕಾರ್ಯಕ್ರಮನು ನಿಜವಾದಲ್ಲ ಮಲ್ತೊಂದಲ್ಲ ಅವತ್ತಂದೆ ಎನ್ನ ಹಿರಿಯಕ್ಕಳು ಪಂಡೇರು ಶಿಕ್ಷಕರನಕ್ಲು ಗೌರವಾನ್ವಿತರು ಪಂಡೇರು ಕೆಲವೊಂಜಿ ಮರ್ದದ ಅಂಶ ಕೂಡು ನಂಚಿನ ವಸ್ತುಲೇನು ಗಿಡಮೂಲಿಕೆಗಳೇನು ಪಂಡೇರು ಪಾಲದ ಕೆತ್ತದ ವಿಷಯ ಪಡು ಅವತ್ತಂದೆ ಕೆಲವು ತೇವುದವು ಪಡು ಅಥವಾ ಬೇತೆ ವಿಚಾರದ ಬಗ್ಗೆ ಪಂಡೇರು ನಮ್ಮ ಶರೀರೊಡತಿನ ಕಶ್ಮಲನು ದೂರ ಮನ್ಪೆರೈತ ನಂಚಿನ ಏಕೈಕ ವಸ್ತು ಪಂಡ ಅವು ತೇವುದ ಇರೆ ನಮ್ಮ ತಿನ್ನಗ ನಂಗೆ ಬಾಕಿ ಪೊರ್ತುಡು ಕಿರ್ಮುಂಡು ಆಂಡ ಆಟದ ಟೈಮುಡು ಕಿರ್ಮುಜಿ ಹೌದಾಯೇ ಆ ಟೈಮುಡು ಐಕೊಂಜಿ ಮರ್ದು ಕೊಡುನ್ಗೆ ಆ ಮರ್ದು ಕೂಡ ಪಂಡ ಆಟಿ ಅಮಾವಾಸ್ಯೆ ಹಿಡ್ದು ಬೊಕ್ಕ ಆ ಅಮಾವಾಸ್ಯೆ ದಾನಿ ಕೂಡು ನಂಚಿನ ಮರ್ದು ಒಯ್ಕೊಯ್ಕ ಕೂಡು ಬಂಡ ಯಾಕಡೆ ಸರಪನ್ಲೆಕ್ಕನೆ ಒಂಜಿ ತಜಂಕಗ್ ಬೊಕ್ಕೊಂಜಿ ತೇವುಗು ಬೊಕ್ಕೊಂಜಿ ಪಾಲದ ಇರತ್ತ ಪಾಲದ ಕೆತ್ತೆಗ್ ಇಂದು ಪೂರ ಆಟಿ ಅಮಾವಾಸ್ಯೆ ದಾನಿ ಮರ್ದು ಕೂಡು ನಂಚಿನ ಒಂಜಿ ಟೈಮು ಆ ಟೈಮುಡು ನಮ್ಮ ಆಹಾರಲೇನು ಜಾಸ್ತಿ ತಿಂದಂದಿತ್ತಂಡ ನಮ್ಮ ಶರೀರಡು ರೋಗ ನಿರೋಧಕ ಶಕ್ತಿ ಹೆಚ್ಚಾಯರ ಸಾಧ್ಯತೆ ಆಪುಂಡು ನಮ್ಮ ಬರ್ಸ ಬತ್ತುಂಡಲ ಚಂಡ್ಯಾಂಡಲ ಅತ್ತಡ ಬೇತೆ ರೋಗ ಬತ್ತುಂಡಲ ತಡತನ್ನಂಚಿನ ಶಕ್ತಿ ನಂಗೆ ಶರೀರಡು ಉಪಡುಂದಂಡ ಈ ಆಹಾರ ಪದಾರ್ಥಲೇನು ಸೇವಿಸವಡು ಇತ್ತದ ಜೋಕಲು ಪತ್ರಡ ಮಂತದ್ದು ತಿಂದಿಸ ಅತಗ ಎಂಕ ಬೊಡ್ಚಮ್ಮ ಪತ್ರಡೆ ಅವು ಸುಮಾರು ಸರ್ತಿ ಟಾಯ್ಲೆಟ್ಗೆ ಬಲ್ಪಾವುಂಡು ಎಂಕ ಬೊಡ್ಚಿ ಇನ್ನು ಪನ್ಪೇರು ಅಂಡ ಟಾಯ್ಲೆಟ್ಗೆ ಬಲ್ಪಾವನು ದಾಯಗ ಒಂದು ಬಣ್ಣದ ನಮ ತೆರಿಪಾದುಕೊಂಡ ಅಕ್ಕಲು ಖಂಡಿತವಾದಲ ತಿನ್ಪೇರು ದಾಯೆ ನಮ್ಮ ಶರೀರ ಕೊಲೆಸ್ಟ್ರಾಲ್ ಉಪ್ಪುಂಡು ಅವತ್ತಂದೆ ಉಗುರು ಪೂರ ತಿಂದು ತುಚಿದು ಪೋದುಪುನು ಜೋಕಲ್ನಾಗ ಅತ್ತಂಡ ಕುಜಲು ತಿಂದುದು ಪೋದುಪುನು ಹೂವಾಂಡಲ ಆಹಾರದೊಟ್ಟಿಗೆ ಆ ಕಶ್ಮಲನೇನು ದೂರ ಮನ್ಪುನಂಚಿನ ಶಕ್ತಿ ನಮ್ಮ ಶರೀರದ್ದು ಪಿದಾಯ ಪಾಡಿನಂಚಿನ ಶಕ್ತಿ ಉಪ್ಪುನು ಬಂಡ ತೇವುದ ಇರೆಟ್ಟು ನಮ್ಮ ಐನಾತು ಹೆಚ್ಚ ಸೇವನೆ ಮಲ್ತಂಡ ನಮ್ಮ ಶರೀರಡು ಒವೇ ರೀತಿಯ ಕೊಲೆಸ್ಟ್ರಾಲ್ ಬರಂದು ಅವತ್ತಂದೆ ಬೇತೆ ಕಶ್ಮಲಲು ಉಪ್ಪೆರ ಸಾಧ್ಯತೆ ಆವಂದು ಅದಕ್ಕೋಸ್ಕರ ನಮ್ಮ ನಮ್ಮ ಜೋಕುಲೆಗಿಲ ನಮಲ ಮಾತೆರ್ಲ ಸೇವನೆ ಮನ್ಪುನಂಚಿನ
ಇಂದೇನು ಮಲ್ತೊನೋಡು ಪ್ರತಿ ತಿಂಗಳು ಐನ ಸೇವನೆ ಮನ್ಪುನೇತ ಬದಲಾಗ ಆಟಿದ ತಿಂಗಳು ಮರ್ದು ತಿಂದಿನಂಚಿನ ತಿಂಗಳು ತಿಂದಂಡ ಮಸ್ತ್ ಎಡ್ಡೆ ಮನ್ಪೇರು ಯಾನ್ಲ ಈ ವರ್ಷೋಡು ಪಾಲದ ಕೆತ್ತದ ಕಷಾಯ ಪರ್ನಾಗ ಮಸ್ತ್ ಬಂಜಿ ಒಂಥರ ಉಬ್ಬೇರ್ಲೆ ಕೈತದ ಐನು ಪರ್ಪುನ ಎಂಚ ಪರ್ಪುನು ಒಲ್ತು ಕನಪುನು ಪನ್ಪುನ ಸ್ಥಿತಿ ಟಿತ್ತುಂಡು ಅಂಡ ಎಂಕ್ ಒಂಜಿ ಸೇವಾ ಪ್ರತಿನಿಧಿ ಮೇಡಮ್ ಇರ್ ಮಂಡ್ಯ ಚಾನ್ಪಚ್ಚಿ ಇರಗೆ ಅನ್ನ ಕೊಣತು ಕೊರ್ಪ ಬಣ್ಣದ ಪುಲ್ಯ ಕೊಲೆಗೆ ಫೋನ್ ಮಂತ್ ಕೊಣತು ಕೊರಿಯರು ಆ ಪಾಲದ ಕಷಾಯ ಪರ್ನಾನಿ ಆನ್ ಇಡೀ ದಿನ ಎಂಕ್ ಮಸ್ತ್ ಮೊಷನ್ ಪೋಂಡು ಆಂಡಲ ಮಸ್ತ್ ಕೊಲೆಸ್ಟ್ರಾಲ್ ಅನ್ನಡ್ದು ದೂರ ಅಂಡ್ ಇನ್ನು ಯಾನೊಂಚೂರು ಆಕ್ಟಿವ್ ಆದ ಉಪ್ಪೆರೆಗೆ ಎಂಕ್ ಸಾಧ್ಯತೆ ಅಂಡ್ ದಯಪಂಡ ಮಸ್ತ್ ರೋಗಡು ಮುದ್ದಾದಿತ್ತು ನಂಚಿನ ಪರಿಸ್ಥಿತಿ ಇತ್ತು ನಂಚಿನ ಶರೀರಲ್ಲೇ ಅವು ಚೈತನ್ಯ ಭರಿತವಾದ ಮಲ್ಪೆರೆಗೆ ಆ ಒಂಜಿ ಪಾಲದ ಕೆತ್ತದ ಕಷಾಯ ಮಸ್ತ್ ಸಹಕಾರಿ ಆಪುಣೊಂದು ಪನೊಲಿ ನೇನು ನಮ್ಮ ಜೋಕುಲು ಪರ್ಜಡ್ಲ ಇಲ್ಲಿಗೆ 4 ಸುತ್ತು ಬತ್ತೆರಡಲ ಸರುಪನ್ ಲೆಕ್ಕನೆ ಎಂಚಾಳ್ಲ ಮಂತದ ಅಕ್ಕಲ ಬಾಯಿಗೆ ಮೈಪೋಡು ಒಂದು ದಯಪಂಡ ಇನಿ ಅಕ್ಕಲು ಪರಿಯಡ ಅಕ್ಕಲ ಜೋಕುಲೆಗಿಲ್ಲ ಅಕ್ಕಲು ಪಂಡದು ಕೊರುವೇರು ಆ ಒಂಜಿ ರೋಗನು ತಡೆಕಟ್ಟು ನಂಚಿನ ಶಕ್ತಿ ಅಕ್ಕಲಡಲ ಮೂಡುನು ಪಂಡದು ಈ ಕ್ರಮನು ಹಿರಿಯಕಲು ಪೂರ್ವಿಕರು ಮಲ್ತೊಂದು ಬರ್ತದೇರು ನಮ್ಮ ಏನು ಖಂಡಿತವಾದಲ್ಲ ನಮ್ಮ ಮಾತಾಡಗಿಲ್ಲ ತೆರಿಪವನಂಚಿನ ಕಾರ್ಯಕ್ರಮವನ್ನು ಮನ್ಪೋಡು ಇನಿ ಪೌಷ್ಟಿಕ ಆಹಾರ ಮೇಳ ಪನ್ಪುನ ಒಂಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಟ್ಟು ನಡಪುನಂಚಿನ ಈ ಕಾರ್ಯಕ್ರಮ ನೆಟ್ಟು ನಿಜವಾದ ಮರ್ದದ ಅಂಶ ಕೂಡು ನಂಚಿನ ಬೇತೆ ಬೇತೆ ತಿಂಡಿ ತಿನಿಸಲೇನು ನಮ್ಮ ಇನ್ನು ಮಂತದ ಪ್ರದರ್ಶನಗದಿ ಇದು ಐತ ಸದುಪಯೋಗನು ಜನಕಲೆಗೆ ತೆರಿಪಾಯರಿಗೋಸ್ಕರ ಈ ಕಾರ್ಯಕ್ರಮವನ್ನು ನಿಜವಾದ ಹಮ್ಮಿಕೊಳ್ಳುದ ಅವತ್ತಂದೆ ಇನಿ ಆಟಿ ಕಳಂಜ ಬರ್ಪುನಂಚಿನ ಕ್ರಮ ಊರುದ ಮಾರಿ ಪೋಯರೆಗೋಸ್ಕರ ಆ ಆಟಿ ಕಳಂಜ ದುಂಬು ಇಲ್ಲಗೆ ಬರುವಂತೇರಿಗೆ ಇಲ್ಲಗೆ ಬತ್ತದ ಅಕ್ಕಲೆಗೆ ಮರ್ಯಾದೆ ಕೊರಂದೆ ಬುಡ್ನುಂದ ಅಂಡ ಅವು ಎಡ್ಡತ್ತು ಶುಭ ಶಕುನ ಅತ್ತು ನಂಗೆ ಅಕ್ಕಲೆಗೆ ಮರ್ಯಾದೆ ಕೊರದು ಕಡಪುಣ್ಣ ನಮ್ಮ ಇಲ್ಲಲ್ಲುತ್ತನ ಮಾರಿನ ದೂರ ಮಂತದ ಕೊರ್ಪುನಂಚಿನ ಶಕ್ತಿ ಆ ಆಟಿ ಕಳಂಜಾಗ ಉಂಡು ಪನ್ಪುನ ವಾಡಿಕೆ ಐನು ನಮ್ಮ ಮಾತಾರ್ಲ ತೆರಿಯೊಂದು ಇನಿ ಈ ಕಾರ್ಯಕ್ರಮಡು ಮಾತ್ರತ್ ದುಮ್ಮದ ಕಾಲಡು ಇಲ್ಲಡೆ ಬರೊಂದಿತ್ತುಂಡು ಅಂಡ ನಮ್ಮ ಇನಿ ಕಾರ್ಯಕ್ರಮಡು ಇನಿ ತೂವೊಂದಿಲ್ಲ ಆ ಒಂಜಿ ಸಂಪ್ರದಾಯ ಅಳಿದು ಪೋಯರ ಬಲ್ಲಿ ಪನ್ಪುನ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಡು ಅವೆಲ್ಲ ಸೇರ್ಸ ಒಂದು ನಮ್ಮ ಮಂತೊಂದಿಲ್ಲ ನೆಕ್ ಅವತ್ತೊಂದೆ ಕೆಸರದ್ದೇ ಒಂಜಿ ಗೊಬ್ಬುನಂಚಿನ ಮಾತಾರ್ಲ ಕೆಲವು ಸದಸ್ಯರು ಮುರಣಿಯನ ಕೆಸರಿಗೆ ಕಂಡಗು ಜಪ್ಪುನಾಗ ಪನೊಂದಿತ್ತೇರು ಎಂಕಲು ಈತು ನೆಟ ಕಂಡಗು ಕಾರದೀತು ಜಾ ಅಂದ್ ನಿಜವಾದಲ್ಲ ಯಾನ್ಲ ಅಂಚೆನೆ ಯಾನೊಂಜಿ ಸಾಲೆತೂರದ ಹಳ್ಳಿದ ಪ್ರದೇಶಡು ಪುಟ್ಟುಂಡಲ ಅಲ್ಪ ಎಂಕಲೆಗೆ ಕಂಡ ಇಜ್ಜಂಡು ಗುಡ್ಡೆ ಕಾಡದ ಪ್ರದೇಶ ಕಂಡಡು ಜತ್ತದು ನೇಜಿ ನಡುಪುನಂಚಿನ ಸಂಪ್ರದಾಯ ಎಲ್ಲ ಎಂಕ್ ತೂದು ಗೊತ್ತುಂಡು ಹೊರತು ಯಾನ್ ಮಲ್ತದು ಗೊತ್ತು ಜಂಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇವಾನಿರತಿಯಾದ ಶ್ರೀ ಪದ್ಧತಿ ಬೇಸಾಯ ಮನ್ಪುನಾಗ ಪ್ರಥಮ ಬಾರಿ ಆದ ಯಾನ ಒಂಜಿ ನೇಜಿ ನಡೆದು ಆನಿ ಕಂಡಗು ಜತ್ತನಾಲು ಇನಿ ಏಪಲ ಕೆಸರುಗದ್ದೆ ಆಟಗ್ ಏಪಲ ಕಂಡಗು ಜಪ್ಪುನಂಚಿನ ಒಂಜಿ ಒಂದು ತಿಕ್ಕದನೆಂಕ ಈ ಯೋಜನೆದ ಮೂಲಕ ಅಂಚನೆ ನಮ್ಮ ಸದಸ್ಯರ್ಲ ಕೆಲವೇರು ಜೋಕುಲ್ಲ ಕೆಲವೇರು ಕಂಡಗು ಜಪ್ಪಂದು ನಕಲು ಮುರಣಿ ಪೊರ್ಲುಡು ಖುಷಿಟ್ ಕಂಡಡು ಜತದು ಬಾರಿ ಪೊರ್ಲುಡು ಈ ಕಾರ್ಯಕ್ರಮಗೂ ಸಹಕಾರ ಕೊಡ್ತೇರು ಊರುದಕ್ಕೆಲ್ಲ ಈ ಕಾರ್ಯಕ್ರಮಗಳು ಸಹಕಾರ ಕೊಡ್ತೇರು ಈ ಎಡ್ಡೆ ಕಾರ್ಯಕ್ರಮ ಪನ್ಪುನ ಪುಗರ್ತೇನೆ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರನ ಮೂಲಕ ತೆರೆದು ಬತ್ತುಂಡು ಈ ಊರುಡು 2 ವರ್ಷ ಆಯ್ನಂಚಿನ ಜ್ಞಾನ ವಿಕಾಸ ಕೇಂದ್ರ ಬೇತೆ ಊರದ ಜ್ಞಾನ ವಿಕಾಸ ಕೇಂದ್ರದಕ್ಕಲು ಬರ್ತದೆ ಈ 2 ವರ್ಷ ಆಯ್ನಂಚಿನ ಕೇಂದ್ರ ಹತ್ತೊಂದು 10-12 ವರ್ಷ ಆದು ಪೂವನ್ಪುನ ರೀತಿಡಿ ನಮ್ಮ ಸದಸ್ಯರು ಹುಮ್ಮಸ್ಸುಡು ಕಾರ್ಯಕ್ರಮವನ್ನು ಮಂತಂದುಲ್ಲೇರು ಬೇತೆ ಕಾರ್ಯಕ್ರಮ ಈ ಜ್ಞಾನ ವಿಕಾಸದ ಅಡಿಟಾಪುಂಡು ಸ್ವಉದ್ಯೋಗದ ಕಾರ್ಯಕ್ರಮ ಶಿಕ್ಷಣಕ್ಕೆ ಪ್ರೇರಣೆ ಕೊರ್ಪುನಂಚಿನ ಕಾರ್ಯಕ್ರಮ ಕೌಟುಂಬಿಕ ಸಾಮರಸ್ಯ ಕಾರ್ಯಕ್ರಮ ಐತೊಟ್ಟಿಗೆ ಆರೋಗ್ಯ ನೈರ್ಮಲ್ಯ ಬೇತೆ ಕಾಯಿಲೆದ ಬಗ್ಗೆ ಯಾಕಂದ್ರೆ ಟೀಚರ್ ಪಂಡ್ಯರೆ ಡೆಂಗ್ಯೂದ ಬಗ್ಗೆ ಅಂಚನೆ ಬೇತೆ ಕಾಯಿಲೆದ ಬಗ್ಗೆ ಎಲ್ಲ ನಮ್ಮ ಸದಸ್ಯರಿಗೆ ಅರಿವು ಮೂಡಿಸವನಂಚಿನ ಕಾರ್ಯಕ್ರಮ ಜ್ಞಾನ ವಿಕಾಸದ ವತಿಡ್ದು ಆಪುಡು ಅಜ್ಜಿ ಕೈತೂತು ಪನ್ಪುನಂಚಿನ ವಿಶೇಷ ಕಾರ್ಯಕ್ರಮ ಅಲ್ಲ ನಮ್ಮ ಜ್ಞಾನ ವಿಕಾಸ ವತಿರ್ದ ಆತನ ಅಜ್ಜಿ ಕೈತೂತು ಬಂಡದ ದುಂಬುದ ಕಾಲಡು ಅಜ್ಜಿ ಮಾತರೆಲ್ಲ ಜೋಕುಲೇನು ಸುತ್ತ ಕುಲ್ಲಾದ ಕೈಟ್ ಒಂಜೊಂಜಿ ಮುದ್ದೆ ಕೊರ್ದು ನುಪ್ಪುನು ಕೊರ್ದು ಒಂಜಿ ಸಾಂಕುನಂಚಿನ ಪ್ರಮೇಯನು ಇನಿ ನಮ್ಮ ಆ ಮೂಲಕ ಜ್ಞಾನ ವಿಕಾಸದ ಮೂಲಕ ತೆರಿಪಾದು ಕೊರ್ಪುನಂಚಿನ ನೇನು ಮಲ್ತೊಂದಿಲ್ಲ ಆ ಕಾರ್ಯಕ್ರಮ ಅಲ್ಲ ನಮ್ಮ ಈ ಜ್ಞಾನ ವಿಕಾಸದ ವತಿರ್ದ ಆತನು
ಬೇತೆ ಬೇತೆ ಕಾರ್ಯಕ್ರಮದ ಮೂಲಕ ಜನಕಲ್ನ ಪ್ರತಿಭೆಯನ್ನು ಪ್ರೋತ್ಸಾಹಿಸ್ತಾರೆ. ಜನಕಲಡಿತ ನಂಚಿನ ಒಂಜಿ ಮೂಢನಂಬಿಕೆಯನ್ನು ದೂರ ಮಾಡ್ತದೆ. ಜನಕಲೆಡ ಚೈತನ್ಯ ಭರಿತವಾಯಿನಂಚಿನ ಕಾರ್ಯಕ್ರಮವನ್ನು ಮುಡಿಸಾರಗೋಸ್ಕರ ಈ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಹೇಮಾವತಿ ಅಮ್ಮನ ಕನಸದ ಕೂಸಾದ ನಮ್ಮ ರಾಜ್ಯದ ಮಾತ ಕಡೆಟ್ಲ ಬೆಳಗೊಂದುಂಡು. ಈ ಪಿಲಾರ್ ಕಾರ್ಯಕ್ಷೇತ್ರದ ಪ್ರಕಾಶ್ ನಗರ ಕ್ಷೇತ್ರಗಳ ಜ್ಞಾನ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರ ಬೆಳಗೆರೆ ಊರುದಕಲ್ನ ನಮ್ಮ ಸೇವಾ ಪ್ರತಿನಿಧಿನ ಅಂಜನೆ ಮಾತು ಸದಸ್ಯರನ್ನ ಸಹಕಾರದೊಟ್ಟಿಗೆ ಈ ಕಾರ್ಯಕ್ರಮ ಯಶಸ್ವಿ ಆತನು ನನ್ನಾತ ಯಶಸ್ವಿ ಉಳಿಗಜ್ಜೆ ರಾಜಂದೇವ ಬೂರ ದೇವೇರು ನೆಕ್ಲೆಗ್ ಆಯುಷ ಆರೋಗ್ಯ ಕೊಡ್ದು ಅವತ್ತಂದೆ ಇತ್ತಾಕಲು ಪಂಡಿಲಕ್ಕನೆ ನಮ್ಮ ಈ ಆಟಿದ ಈ ಸಂಭ್ರಮ ನಂಗೆ ಮೀಸಲಾತ್ತು ನಮ್ಮ ಜೋಕ್ಲೆಗ್ ನಮ್ಮ ಕುಟುಂಬದಕ್ಲೆಗ್ ಮಾತೆರೆಗ್ಲೆ ತೆರಿಪಾದು ನೇನು ಆಯ್ನಾತ್ ಈ ಒಂಜಿ ಆಟಿದ ಸಂಭ್ರಮ ಬುಳಿಪಾಯರ್ಲೆಕ್ಕನೆ ನಮ್ಮ ಆಯ್ಕೊಂಜಿ ಸ್ಪಂದಿಸಾಗ ಅಂತ ಪಂಪಿನ ವಿಚಾರಣೆಯನ್ನು ಮಂತೊಂದು ಈ ಒಂಜಿ ಅವಕಾಶ ಕೊಡ್ತೀನಿ ಅಂಚಿನ ಮಾತೆರೆಗ್ಲ ಧನ್ಯವಾದ. ದುಂಬುದಾಕ್ಲು ನಮ್ಮ ದುಂಬುದಾಕ್ಲು ಹಿರಿಯ ನಮ್ಮ ಈ ಕಾರ್ಯಕ್ರಮ ಮಂದವಂತಾರೆ ನಂಗೆ ನೆನಪಿಗೋಸ್ಕರ ನಮ್ಮ ಈ ಕಾರ್ಯಕ್ರಮ ನಮ್ಮ ಜೋಕ್ಲೆಗೆ ನಾವು ನೆನಪಾವಡು ಬಂಡದು ಈ ಕಾರ್ಯಕ್ರಮ ನಮ್ಮ ಮಂದೊಂದಿಲ್ಲ ಅಂಜನೆ ಪ್ರತಿಯೊಂಜಿಂದಿಲ್ಲ ನಮ್ಮ ಮಂದ ನಮ್ಮ 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 ಒಂದು ಕಾರ್ಯಕ್ರಮ ಪೂರೈಗಳಿಂದ ಮಾಡಿದ್ದು ಪಾತ್ರ ಪಡೆದ ಪೂರೈಗಳನ್ನು ರೆಡ್ಡು ಪಾತ್ರಗಳನ್ನು ಅವಕಾಶ ಹೊಂದಿನಗಳಿಗೆ ಧನ್ಯವಾದ. ಅಧ್ಯಕ್ಷತೆಯನ್ನು ವಹಿಸಿದಂಥ ವಲಯಾಧ್ಯಕ್ಷರಾದ ಶ್ರೀಯುತ ಸತೀಶ್ ಸೋಮೇಶ್ವರಿ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕೊರಗತನಿಯ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ರವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪಿಲಾರ್ ಒಕ್ಕೂಟದ ಸೇವಾ ಪ್ರತಿನಿಧಿಯಾದ ರಾಜೇಶ್ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಆಯ್ತು ದಚ್ಚ ಆರು ಬಂಗ ಇದೆ ರಡ್ಡು ದಿನದಿಂದ ಬೇಲೆಗೆ ಪೋತಿಜೇರು ಎಂಕಲ ಬೆರಿಯಡೆ ಇತ್ತೇರು ಅರೆಗೂ ಎಂಕಲ ಮಾತೇರು ನಲ್ಲ ಪರವಾದ ಮಸ್ತ್ 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 ಬಂಡ ಮಸ್ತ್ ಧನ್ಯವಾದ. ವ್ಯಾಪ್ತಿಯಲ್ಲಿ ನೀವು ಚೆನ್ನಾಗಿ ಮಾಡಿದ್ದೀರಿ. ಜ್ಞಾನ ವಿಕಾಸ ಕೇಂದ್ರ ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಬಹಳಷ್ಟು ಖುಷಿಯಾಗಿದೆ. ಕೇವಲ 2 ವರ್ಷದಲ್ಲಿ ಸುಮಾರು 10-15 ವರ್ಷಗಳ ಜ್ಞಾನ ವಿಕಾಸದ ಕೇಂದ್ರದ ಹಾಗೆ ಕಾರ್ಯಕ್ರಮ ಮಾಡಿದ್ದು ಬಹಳಷ್ಟು ಒಳ್ಳೆಯ ಒಂದು ಸಂಕೇತ ಆಗಿದೆ. ಆದ ಕಾರಣ ಇದು ಮುಂದಿನ ದಿನಗಳಲ್ಲಿ ಈ ಜ್ಞಾನ ವಿಕಾಸ ಕೇಂದ್ರ ಇನ್ನಷ್ಟು ಚೆನ್ನಾಗಿ ಬೆಳೆಯಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದರ ಜಾಗೃತಿ ಮೂಡಿಸಿಕೊಳ್ಳುವಂತ ಆಟಿಯ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳಿಸಿಕೊಳ್ಳುವಂತ ಕೆಲಸಗಳಾಗಬೇಕು. ಇವತ್ತು ಪರಶುರಾಮನ ಸೃಷ್ಟಿ ಅಂತ ತುಳುನಾಡನ್ನು ನಾವು ಹೇಳ್ತೇವೆ. ತುಳುನಾಡಿನ ಮಹತ್ವವನ್ನು ನಾವು ಇವತ್ತು ಅರಿತುಕೊಳ್ಳಬೇಕು. ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅದರ ಕಲೆ ಮತ್ತು ಯಕ್ಷಗಾನ ಇದರ ಪೂರಕವಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಲ್ಲಿ ನಾವು ಯಶಸ್ವಿಯನ್ನು ಕಂಡುಕೊಳ್ಳುವಂಥ ಕೆಲಸಗಳಾಗಬೇಕು. ಪೂಜ್ಯರು ಯಾವತ್ತೂ ಹೇಳ್ತಾ ಇರುವಂಥದ್ದು, ಇವತ್ತು ನಾವು ಜೀವಿಸುವಂಥ ಭೂಮಿ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಇದು ನಮ್ಮ ಸೊತ್ತಲ್ಲ, ಇದು ನಮ್ಮ ಮುತ್ತಾತಂದಿರು ನಮಗೆ ಕೊಟ್ಟಂತ ಸೊತ್ತು. ನಾವು ನಮ್ಮ ಮೊಮ್ಮಕ್ಕಳಿಗೆ ಬಳವಳಿಯಾಗಿ ಕೊಡಬೇಕಾದಂಥ ಸೊತ್ತು. ನಮ್ಮ ಮುತ್ತಾತಂದಿರು ಹೇಗೆ ನಮಗೆ ಕೊಟ್ಟಿದ್ದಾರಾ ಅದೇ ರೀತಿ ನಾವು ನಮ್ಮ ಮರಮಕ್ಕಳಿಗೆ ಕೊಡಬೇಕಾದದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಆ ಕಾರಣದಿಂದ ಇವತ್ತು ನಮಗೆ ಪೂರಕವಾದಂತಹ ಸಂಸ್ಕೃತಿಗಳನ್ನು, ಕಲೆ, ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಅದರ ದಾರಿ ತೋರಿಸಿಕೊಳ್ಳುವಂಥ ಕೆಲಸಗಳು ಖಂಡಿತ ಆಗಬೇಕು. ಆ ದಿಸೆಯಲ್ಲಿ ನಾವು ಇವತ್ತು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗಬೇಕು. ಇನ್ನು ನಾವೆಲ್ಲರೂ ಇವತ್ತು ಗಮನಿಸಿರಬೇಕು, ಬೇಕಾದಷ್ಟು ವೆರೈಟಿಯ ವಸ್ತುಗಳನ್ನು ನಾವು ತಂದು ಇವತ್ತು ಆಟಿಯ ಸಂದರ್ಭದಲ್ಲಿ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ನಮ್ಮ ಸದಸ್ಯರುಗಳಿಗಾಗಿರ್ಬೋದು, ನಮ್ಮ ಮಕ್ಕಳಿಗಾಗಿರ್ಬೋದು ಮಾಹಿತಿಯ ಅವಶ್ಯಕತೆ ಖಂಡಿತ ಇದೆ. ನಾವು ಆಟಿಯ ಮಹತ್ವದಲ್ಲಿ ಯಾವ ವಸ್ತುಗಳು ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು, ಅದರಿಂದ ನಮಗೆ ಯಾವ ಆರೋಗ್ಯದಲ್ಲಿ ಬದಲಾವಣೆಗಳು ತರಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ಆರೋಗ್ಯದಲ್ಲಿ ಯಾವುದು ರಕ್ತದ ಶುದ್ಧೀಕರಣ ಮಾಡುವಂತಹ ವಸ್ತುಗಳು ಅದರಲ್ಲಿದೆ, ಅಥವಾ ರಕ್ತವನ್ನು ಜಾಸ್ತಿ ಮಾಡುವಂಥ ವಸ್ತುಗಳು ಯಾವುದಿದೆ, ವಿಟಮಿನ್ ಸಿ, ವಿಟಮಿನ್ ಡಿ ಸಿಗುವಂಥದ್ದು ಯಾವುದಿದೆ, ಪ್ರೋಟೀನ್ ಕೊಡುವಂಥ ಅಂಶಗಳು ಯಾವುದಿದೆ, ಕಬ್ಬಿಣದ ಅಂಶಗಳು ಯಾವುದಿದೆ, ಅಥವಾ ಇನ್ನಿತರ ನಮಗೆ ದೇಹಕ್ಕೆ ಬೇಕಾದಂಥ ವಸ್ತುಗಳು ಯಾವ ವಸ್ತುಗಳಂತಹ ಕಾರ್ಯಕ್ರಮಗಳನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ರೂಪಿಸಿಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ಅದಕ್ಕೆ ಅರ್ಥ ಬರುವಂಥ ಕೆಲಸಗಳು ಖಂಡಿತ ಆಗ್ತದೆ. ಆ ದಿಸೆಯಲ್ಲಿ ಇವತ್ತು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಂಥ ಕೆಲಸ ಇವತ್ತು ಜ್ಞಾನ ವಿಕಾಸ ಕೇಂದ್ರದ ಮುಖಾಂತರ ಆಗಿದೆ. ಆದರೆ ಇವತ್ತು ನಾವು ಗಮನಿಸಿಕೊಳ್ಳಬೇಕು, ಕಳೆದ ಜನವರಿ ತಿಂಗಳಲ್ಲಿ ನಾವು ಮಳೆ ಇಲ್ಲದೆ ಬಹಳಷ್ಟು ಕಷ್ಟಪಟ್ಟಿದ್ದೇವೆ.
ಕಳೆದ 3 ದಿವಸದಲ್ಲಿ ಮಳೆ ಜಾಸ್ತಿ ಆಗಿ ಅಂತೇಳಿ ನಾವು ಬೊಬ್ಬೆ ಹೊಡಿತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಪ್ರಕೃತಿಗೆ ಪೂರಕವಾಗಿ ವ್ಯವಸ್ಥೆಯನ್ನು ಮಾಡದ ಕಾರಣ ಈ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಪ್ರಕೃತಿಗೆ ಬೇಕಾದಂತ ದಾರಿಗಳನ್ನು ನಾವು ಕೊಡ್ಲಿಲ್ಲ ಅಂದ್ರೆ ಪ್ರಕೃತಿ ನಮ್ಮ ದಾರಿಗೆ ಬರ್ತದೆ. ಕಳೆದ 2 ದಿವಸದಲ್ಲಿ ಆದ ಘಟನೆಗಳು ಅದೇ ರೀತಿ. ಅದಕ್ಕೆ ಬೇಕಾದಂತ ದಾರಿಗಳನ್ನು ನಾವು ಕೊಡ್ಲಿಲ್ಲ, ಆದ ಕಾರಣ ನಮ್ಮ ದಾರಿಗೆ ಪ್ರಕೃತಿ ಬಂದಿದೆ. ಆದ ಕಾರಣ ನಾವು ಇಡೀ ಸಮಸ್ಯೆಗಳನ್ನು ಎದುರಿಸಿಕೊಳ್ಳಬಹುದು. ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಅವರ ಸಾಮಗ್ರಿಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ನಿರಾಶ್ರಿತರಾಗಿದ್ದಾರೆ, ಎಷ್ಟೋ ಜನ ಗಂಜಿ ಕೇಂದ್ರಗಳಿಗೆ ಬರುವಂತದ್ದಾಗಿದೆ, ಎಷ್ಟೋ ಜನ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಿಕೊಂಡಿದ್ದಾರೆ. ಯಾಕೆ ಎದುರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಈ ಹಿಂದೆ ನೀವು ಅನುಭವಿಸಬಹುದು, ಸುಮಾರು 40 ವರ್ಷಗಳ ಹಿಂದೆ ಇಲ್ಲಿ 70% ಕೃಷಿ ಭೂಮಿ ಇತ್ತು. ಇವಾಗ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ವ್ಯಾಪ್ತಿಯಲ್ಲಿ ನೋಡಿದರೆ 10% ಕೃಷಿ ಮಾಡುವವರು ಇಲ್ಲ. ನಾವೇನ್ ಮಾಡಿದ್ದೇವೆ, ಎಲ್ಲವೂ ಕೂಡ ನಾವು ನಮ್ಮ ನಗರ ಪ್ರದೇಶದ ಕೃಷಿ ಇದಕ್ಕೆ ಆಹಾರ ಪದ್ಧತಿಗೆ ನಾವು ಸೀಮಿತವಾಗಿದ್ದೇವೆ. ರಾಸಾಯನಿಕ ವಸ್ತುಗಳಿಂದ ಉತ್ಪಾದನೆ ಮಾಡಿದಂಥ ಆಹಾರಗಳನ್ನು ಸೇವನೆ ಮಾಡುವುದಕ್ಕೆ ನಾವು ಸೀಮಿತವಾಗಿದ್ದೇವೆ. ಆದ ಕಾರಣ ಹಿಂದೆ 100 ವರ್ಷ ಬದುಕ್ತಾ ಇದ್ದವರು ಇವತ್ತು 40 ವರ್ಷ 50 ವರ್ಷದಲ್ಲಿ ಸಾವು ಸಂಭವಿಸುವಂತ ಪರಿಸ್ಥಿತಿ ಬರ್ತದೆ. ಹಿಂದೆ ಕಾಯಿಲೆ ಇಲ್ಲದಂತ ವ್ಯಕ್ತಿಗಳು ಇವತ್ತು 30 ವರ್ಷ ಆಗುವಾಗ ಶುಗರ್, BP ಎಲ್ಲವೂ ಕಾಯಿಲೆಗಳು ಬರುವಂತ ಪರಿಸ್ಥಿತಿಗೆ ಬಂದಿದೆ. ಹಾಗಿರುವಾಗ ಇವತ್ತು ನಾವು ಎಚ್ಚೆತ್ತುಕೊಂಡು ನಮ್ಮಲ್ಲಿ ಪರಿಸ್ಥಿತಿ ಜಾಗೃತಿ ಮೂಡಿಸಿಕೊಳ್ಳುವಂತ ಕೆಲಸಗಳು ಮಾಡಿಕೊಂಡಾಗ, ನಮ್ಮ ಮನೆಗಳಲ್ಲಿ ನಾವು ಶುಚಿತ್ವವನ್ನು ಕಾಪಾಡಿಕೊಂಡಾಗ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಾಗ ಖಂಡಿತ ಇದರಿಂದ ನಾವು ಸಾರ್ಥಕತೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ಇವತ್ತಿನ ಜ್ಞಾನ ವಿಕಾಸದ ಕೇಂದ್ರದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನೀವೆಲ್ಲರೂ ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದೀರಿ, ಚೆನ್ನಾಗಿ ಕಾರ್ಯಕ್ರಮವನ್ನು ಭಾಗವಹಿಸಿದ್ರಿ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮೂಡಿ ಬರಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳುತ್ತಾ ಕಣ್ಣುಳೆ ಬೋಡು ಒಲ್ಲುದತ್ತ ಮೇರಿ ಭಾಗ್ಯದ ಬೂಡು ಬೀರರೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಹೆಮ್ಮೆದ ಕರೆನಾಡು ಈ ನಮ್ಮ ತುಳುನಾಡು ಹೆಮ್ಮೆದ ಕರೆನಾಡು. மூடைகட்ட பட்டை கடலு தாரத பாரத கங்குத நீரலு. மூடைகட்ட பட்டை கடலு தாரத பாரத கங்குத நீரலு. சிங்கர குரலு கலை குழைச்சாலு சார்வரம் வைத்து பாடுடையும்